ಬ್ಯಾಂಡ್ ಸೆಟ್ಟಿನ ವಿದ್ಯಾರ್ಥಿಗಳು ರಂಜನೀಯವಾದಂತಹ ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ. ನಮ್ಮ ಎಲ್ಲ ಅತಿಥಿಗಳು ಈ ಸಂದರ್ಭದಲ್ಲಿ ನಮ್ಮೊಟ್ಟಿಗಿದ್ದಾರೆ. ಉಳ್ಳಾಲ ಕೇಂದ್ರ ಜುಮಾ ಮಸೀದಿಯ ಉಪಾಧ್ಯಕ್ಷರಾದಂತಹ ಜನಾಬ್ ಹಸೈನಾರ್ ರವರು ಈ ಕಾರ್ಯಕ್ರಮದಲ್ಲಿ ಧ್ವಜವಂದನೆಯನ್ನ ಸ್ವೀಕರಿಸಲಿಕ್ಕಿದ್ದಾರೆ. ಅದರೊಂದಿಗೆ ಉಳ್ಳಾಲ ಕೇಂದ್ರ ಜುಮಾ ಮಸೀದಿಯ ಸದಸ್ಯರುಗಳು, ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರುಗಳು, ಅದೇ ರೀತಿಯಲ್ಲಿ ಹಳೇಕಳ ಮದನಿ ವಿದ್ಯಾಸಂಸ್ಥೆಗಳ ಸಂಚಾಲಕರು, ಸದಸ್ಯರುಗಳು, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಸಿಆರ್ಪಿ ಬಿಆರ್ಪಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರನ್ನ ಪ್ರಥಮವಾಗಿ ಔಪಚಾರಿಕವಾಗಿ ನಾನು ಸ್ವಾಗತಿಸುವುದರೊಂದಿಗೆ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಟೀಚರ್ಸ್ನವರು ಇಲ್ಲಿ ಬನ್ನಿ. ಕಾರ್ಯಕ್ರಮದಲ್ಲಿ ಧ್ವಜವಂದನೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ. ನಮ್ಮ ಶಾಲೆಯ ಯಾವಾಗಲೂ ನಮ್ಮ ಶಾಲೆಯ ಮೇಲೆ ಅಭಿಮಾನವಿಟ್ಟುಕೊಂಡು ಪ್ರತಿ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳಾಗ್ತದೆ ಅದರಲ್ಲಿ ಯಾವತ್ತು ಹಸೈನಾರ್ ರವರ ಆ ಒಂದು ಸ್ನೇಹ ಹಸ್ತ ಇರುತ್ತೆ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ಇವತ್ತು ಕಾಕತಾಳ ಎಂಬಂತೆ ಅವರ ಮನೆಯ ಪಕ್ಕದ ಶಾಲೆಗೆ ಹೋಗ್ಬೇಕಿತ್ತು. ನಮ್ಮ ಶಾಲೆಯ ಮೇಲಿನ ಅವರ ಋಣ ಮತ್ತು ನಮ್ಮ ಶಾಲೆಯ ಮೇಲಿನ ಅಭಿಮಾನದಿಂದ ಆ ಸೈಯದ್ ಮದನಿ ಅವರ ಬರ್ಕತಿನಿಂದ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ನಾನು ಅಭಿನಂದಿಸ್ತಾ ಎಲ್ಲ ಅತಿಥಿಗಳು ದಯವಿಟ್ಟು ಬರಬೇಕು. UH ಹಸೈನಾರ್ ರವರು ಧ್ವಜವಂದನೆಯನ್ನ ಸ್ವೀಕರಿಸಲಿಕ್ಕಿದ್ದಾರೆ. ರಂಜನೀಯವಾದ ಧ್ವಜವಂದನಾ ಕಾರ್ಯಕ್ರಮದಲ್ಲಿ
ಸೈಯದ್ ಮದನಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸೈಯದ್ ಮದನಿ ಪ್ರೌಢಶಾಲೆಯ ರೆಡ್ ಹೌಸ್, ಬ್ಲೂ ಹೌಸ್, ಯೆಲ್ಲೋ ಹೌಸ್ ನಮ್ಮ ಆತ್ಮೀಯ ಬುಲ್ಬುಲ್ಗಳು ಇವತ್ತು ಅದಕ್ಕೆ ಮೆರುಗನ್ನು ನೀಡಿದೆ. ವಿದ್ಯಾರ್ಥಿಗಳಲ್ಲಿರುವಂಥ ಸೂಕ್ತವಾದಂಥ ಕೆಲವೊಂದು ಆಸೆಗಳು, ಆಕಾಂಕ್ಷೆಗಳು ಈಡೇರುವಲ್ಲಿ ಆಟದ ಮೈದಾನವು ಅದಕ್ಕೆ ಪ್ರೇರಕವಾದಂಥ, ಸ್ಫೂರ್ತಿದಾಯಕವಾದಂಥ ಶಾಲಾ ಕೊಠಡಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ನಮ್ಮ ವಿದ್ಯಾರ್ಥಿಗಳು ಟಿವಿಯಲ್ಲಿ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಒಲಿಂಪಿಕ್ಸ್ಗಳನ್ನು ನೋಡಿಕೊಂಡು ಆಸೆ ಪಡುವಂಥ ಸಂದರ್ಭದಲ್ಲಿ ನಮ್ಮ ಶಾಲಾಭಿವೃದ್ಧಿ ಸಮಿತಿ ಶಿಕ್ಷಕರ ಸತ ಪ್ರಯತ್ನದಿಂದ ಒಲಿಂಪಿಕ್ಸ್ ಅಂದರೆ ಏನು, ಅದರಲ್ಲಿ ನಡೆಯುವಂಥ ಧ್ವಜವಂದನಾ ಕಾರ್ಯಕ್ರಮಗಳೆಂದರೆ ಏನು, ಸ್ಪೋರ್ಟ್ಸ್ ಅಂದರೆ ಏನು, ನಾವು ಮಾರ್ಚ್ ಪಾಸ್ಟ್ನಲ್ಲಿ ಹೇಗೆ ಭಾಗವಹಿಸುವುದು, ಅದಕ್ಕೆ ಯಾವ ಪ್ರಯತ್ನ ಎಂಬಿತ್ಯಾದಿಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಪರಿಚಯಿಸುವಂಥ ಒಂದು ಕಿರು ಪ್ರಯತ್ನವನ್ನ ಹಳೆಕೋಟೆ ಶಾಲೆಯ ಅಧ್ಯಾಪಕರುಗಳು ಇಂದು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದ ಧ್ವಜವಂದನೆಯನ್ನು ಸ್ವೀಕರಿಸಿದ ನಮ್ಮೆಲ್ಲರ ಆತ್ಮೀಯರು ಉಳ್ಳಾಳ ಕೇಂದ್ರ ಜುಮಾ ಮಸೀದಿಯ ಉಪಾಧ್ಯಕ್ಷರು ಆದಂಥ ಜನಾಬ್ ಹಸೈನಾರಿ ಯೋಚರವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇನೆ ಸರ್. ಧನ್ಯವಾದಗಳು. ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ. ಸ್ಟೇಜಿನಿಂದ ಮತ್ತೆ ನಾವು ವಾಪಸ್ ಬರುವ ಬದಲಿಗೆ ಮುಂದೆ ಧ್ವಜಾರೋಹಣ ಕಾರ್ಯಕ್ರಮವನ್ನ ನಿಜವಾಗಿ ನಡೆಸಿಕೊಡಬೇಕಿದ್ದವರು ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು. ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಾಗಿ ನನ್ನ ಆತ್ಮೀಯರಾದ ಡಾಕ್ಟರ್ ಪ್ರಶಾಂತ್ ಸರ್ ಅವರು ಇವತ್ತಿನ ವಿದ್ಯಾರ್ಥಿಗಳ ಧ್ವಜವನ್ನ ಆರೋಹಿಸುವ ಮೂಲಕ ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕು ಅಂತೇಳಿ ಕೇಳಿಕೊಳ್ತೇನೆ. ಎಲ್ಲ ಅತಿಥಿಗಳು ಅವರೊಟ್ಟಿಗೆ ಸಹಕರಿಸುವುದು. ಧನ್ಯವಾದಗಳು. ಎಲ್ಲ ಅತಿಥಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅತಿಥಿಗಳೆಲ್ಲ मासूम दुआ सुन ले, है पालने वाले तू, हम सब की सदा सुन ले. हम नन्हे से बच्चों की मासूम दुआ सुन ले, है पालने वाले तू, हम सब की सदा सुन ले. कर शौक अता हमको माँ बाप की खिदमत का, तारीर सरों पर हो साया तेरी रहमत का. दे दर्स हमें या रब उस्ताद की इज्जत का, और वज़न अदा कर दे इस्लाम की खिदमत का. हम नन्हे से बच्चों की मासूम दुआ सुन ले, है पालने वाले तू, हम सब की सदा सुन ले, हम सब की सदा सुन ले. अस्सलाम अलैकुम. ಪ್ರಾರ್ಥನೆ ಮಾಡಿದ ವಿದ್ಯಾರ್ಥಿಗಳಿಗೆ ವಂದನೆಗಳು. ಪ್ರಕೃತಿಯ ಮಡಿಲಲ್ಲಿರುವ ನಮ್ಮ ಸಂಸ್ಥೆಯಲ್ಲಿ ಈ ದಿನ ಕ್ರೀಡೋತ್ಸವದ ಸಂಭ್ರಮ. ಈ ಸುಂದರ ಬೆಳಕಿನ ಹಬ್ಬಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರನ್ನು ಸ್ವಾಗತಿಸಲಿದ್ದಾರೆ ಶಾಲಾ ಮುಖ್ಯೋಪಾಧ್ಯಾಯರು. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಡೆಸಲ್ಪಡುತ್ತಿರುವಂಥ ಸೈಯದ್ ಮದನಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸೈಯದ್ ಮದನಿ ಪ್ರೌಢಶಾಲೆಯ ಶಾಲಾ ವಾರ್ಷಿಕೋತ್ಸವ ನಿರಂತರವಾಗಿ ಪ್ರತಿ ವರ್ಷ ನಮ್ಮೂರಿನ ಎಲ್ಲ ಸಹೃದಯಿ ಶಿಕ್ಷಣ ಪ್ರೇಮಿಗಳ ಸಹಕಾರದೊಂದಿಗೆ ನಾವು ಯಶಸ್ವಿಯಾಗಿ ನಡೆಸ್ತಾ ಇದ್ದೇವೆ.
ಶಿಕ್ಷಣ ಇಲಾಖೆಯಲ್ಲಿ ಕೆಲವೊಂದು ಕಾರ್ಯಕ್ರಮಗಳು ನಾವು ತಿಳಿದಾಗೆ ಅಲ್ಲ, ಖಾಲಿ ಪಾಠ ಮಾಡುವುದು ಮಾತ್ರ ಶಿಕ್ಷಣದ ವ್ಯವಸ್ಥೆಯಲ್ಲ. ಶಿಕ್ಷಣದಲ್ಲಿ ಶಾಲಾ ಪ್ರವಾಸ, ಶಾಲಾ ಹೊರಸಂಚಾರ, ಶಾಲಾ ವಾರ್ಷಿಕೋತ್ಸವ, ಶಾಲಾ ಕ್ರೀಡಾಕೂಟ, ಹೀಗೆ ಹಲವು ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಯಾಕೆಂತ ಹೇಳಿದ್ರೆ ಸಮರ್ಥ ಶಿಕ್ಷಣವು ಸಿಗಬೇಕು ಅಂತ ಹೇಳಿ ಆದರೆ ಅದು ಮಕ್ಕಳು 4 ಗೋಡೆಗಳ ಮಧ್ಯದಲ್ಲಿ ಮಾತ್ರ ಕಲಿಯುವಂಥ ಕಲಿಕೆಯಲ್ಲ. ಅವರು ಪ್ರಕೃತಿಯ ಮಡಿಲಲ್ಲಿ ಕಲಿಬೇಕು, ಶಾಲೆಯ ಆವರಣದಿಂದ ಹೊರಗೆ ಬಂದು ಕಲಿಬೇಕು. ಇದು ನಮ್ಮ ಶಿಕ್ಷಣ ತಜ್ಞರ, ಬಹುಶಃ ನಮ್ಮಲ್ಲೇ ಇರುವಂತಹ ಶಿಕ್ಷಣ ತಜ್ಞ ಡಾಕ್ಟರ್ ಪ್ರಶಾಂತ್ ರವರು, ಅವರನ್ನು ನಾವು ಹೇಳಬೇಕು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಅವರು ಸಹ ಪ್ರತಿಪಾದಿಸುವಂತ ಒಂದು ವ್ಯವಸ್ಥೆಯಾಗಿದೆ. ವಿದ್ಯಾರ್ಥಿಗಳು ಹೊರಗೆ ಬಂದು ಕಲಿಯುವಷ್ಟು ತರಗತಿಯ ಒಳಗೆ ಕಲಿಯಲಿಕ್ಕೆ ಅವರಿಗೆ ಸಾಧ್ಯತೆ ಇಲ್ಲ ಎಂಬುದು ಇದು ಶಿಕ್ಷಣದ ಒಂದು ಭಾಗವಾಗಿರುತ್ತದೆ. ನಾವು ಇದರ ವರದಿಗಳನ್ನು ನಮ್ಮ ಇಲಾಖೆಗೆ ಆಗಾಗ ಸಲ್ಲಿಸಬೇಕಾಗ್ತದೆ. ಯಾರು ಬೇಕು ಯಾರು ಬೇಡ ಅಂತ ಹೇಳಿದರೂ ಕಾರ್ಯಕ್ರಮವನ್ನು ನಡೆಸಬೇಕಾಗ್ತದೆ. ಕ್ರೀಡೆ ಎಂಬುದು ಖಾಲಿ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಕ್ರೀಡೆ ಎಂಬುದು ನಮ್ಮ ಇಸ್ಲಾಮಿನ ಸಂಸ್ಕೃತಿಯ ಒಂದು ಭಾಗವೂ ಆಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕ್ರೀಡೆಯನ್ನು ಆಡಿದ್ದಾರೆ, ಅವರು ಸ್ಪೋರ್ಟ್ಸ್ ಆಡಿದ್ದಾರೆ ಎಂಬುದು ನಮ್ಮ ಇತಿಹಾಸ. ಅವರು ತಮ್ಮ ಪತ್ನಿಯರೊಂದಿಗೆ ಆಟ ಆಡ್ತಾ ಇದ್ರು, ಓಟ ಓಡ್ತಾ ಇದ್ರು, ಸ್ವಹಾಬಿಗಳೊಟ್ಟಿಗೆ ಓಟ ಓಡ್ತಾ ಇದ್ರು, ಅವರೊಟ್ಟಿಗೆ ಸ್ಪರ್ಧೆ ಮಾಡ್ತಾ ಇದ್ರು. ಅದು ಆರೋಗ್ಯಯುತವಾದಂತ ಸ್ಪರ್ಧೆ, ಅದು ಗ್ರೆಜ್ಜಿಡುವಂತ ಸ್ಪರ್ಧೆ ಅಲ್ಲ, ಅದನ್ನು ಮಾಡ್ತಾ ಇದ್ರು. ಅದನ್ನು ಇವತ್ತು ನಾವು ಫಾಲೋ ಮಾಡ್ತಾ ಇದ್ದೇವೆ. ಉಳಿದೆಲ್ಲವನ್ನ ಫಾಲೋ ನಾವು ಮಾಡಬಹುದು. ಇದನ್ನು ಮಾಡುವಂತ ಸಮಯದಲ್ಲಿ ನಮ್ಮ ತತ್ವಗಳನ್ನ, ಆಚಾರಗಳನ್ನ, ವಿಚಾರಗಳನ್ನ ಮಧ್ಯಕ್ಕೆ ತಂದುಕೊಳ್ಳುವಂತ ವ್ಯವಸ್ಥೆ ದಯವಿಟ್ಟು ಖಂಡನೀಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳುವುದರೊಂದಿಗೆ ಇವತ್ತು ನಮಗೆ ನಮ್ಮ ಆಡಳಿತ ಸಮಿತಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅದು ಯಾವುದಕ್ಕೂ ವಿರೋಧವನ್ನು ವ್ಯಕ್ತಪಡಿಸದೆ ಎಲ್ಲ ರೀತಿಯ ಕಾರ್ಯಕ್ರಮಗಳು ಶಾಲೆಯಲ್ಲಿ ಏನು ಕಾರ್ಯಕ್ರಮಗಳು ನಡೆಯಬೇಕು ಅದೆಲ್ಲ ನಡೆಸಿ ಎಂಬಂತ ಒಂದು ಆದೇಶವನ್ನ ನೀಡ್ತಾ ಇದೆ. ಕೆಲವೊಮ್ಮೆ ಕೆಲವು ಸಂದರ್ಭದಲ್ಲಿ ಅದರ ಬಗ್ಗೆ ವ್ಯತಿರಿಕ್ತವಾದಂತ ವಿಚಾರಗಳು ಬಂದಾಗ ಅದರಲ್ಲಿರುವಂತಹ ಎಲ್ಲ ಶಿಕ್ಷಣ ತಜ್ಞರು, ಉದಾಹರಣೆಗೆ ನಾನು ಹೇಳಬೇಕು ಅಂದ್ರೆ ಮತ್ತೆ ಹೇಳ್ತೇನೆ, ಹಸೈನಾರ್ ರವರಿದ್ದಾರೆ, ಅವರ ವಿಚಾರಧಾರೆಗಳು, ಫಾರೂಕ್ ರವರಿದ್ದಾರೆ, UD ಅಶ್ರಫ್ ರವರಿದ್ದಾರೆ. ಯಾಕೆ ಮಾಡಬಾರದು ಎಂಬಂತ ಪ್ರಶ್ನೆಯೊಂದಿಗೆ ಎಲ್ಲ ವಿಚಾರಗಳನ್ನು ನಮಗೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅವರಿಗೆ ನಾನು ನಮ್ಮ ಎಲ್ಲ ಟೀಚರ್ಸ್ನವರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಆ ಒಂದು ವ್ಯವಸ್ಥೆ ನಮ್ಮಲ್ಲಿ ಇರಬೇಕಾಗುತ್ತೆ. ಅದಕ್ಕೆ ಯಾವುದೇ ರೀತಿಯಾದಂಥ ವ್ಯತಿರಿಕ್ತವಾದಂಥ ವ್ಯವಸ್ಥೆಗಳು ನಮ್ಮಲ್ಲಿ ಬರಬಾರ್ದು ಎಂಬಂಥ ದೃಷ್ಟಿಯಿಂದ ಇವತ್ತು ನಮ್ಮಲ್ಲಿ ನಾವು ನಮ್ಮ ಸ್ಪೋರ್ಟ್ಸ್ ಅನ್ನ ಮಾಡಬೇಕು ಅಂತ ಕೇಳಿಕೊಂಡಾಗ ನನಗೆ ಬಹಳಷ್ಟು ಹೆಮ್ಮೆ ಏನಂತ ಹೇಳಿದ್ರೆ, ನನ್ನ ಮಾತೃ ಸಂಸ್ಥೆ ನಾವು ಪ್ರಾಥಮಿಕ ಶಾಲೆಗೆ ಹೋಗಿದ್ದೇವೆ. ಆದರೆ ಪ್ರಾಥಮಿಕ ಶಾಲೆಗೆ ಹೋದಂಥ ಸಮಯದಲ್ಲಿ PT ಮಾಸ್ನವರೆಲ್ಲ ಅಲ್ಲಿ ಇಲ್ಲಾಗ ನಮಗೆ ಅಟೆನ್ಷನ್ ಸ್ಟ್ಯಾಂಡರ್ಡ್ಸ್ ಅಂದರೆ ಏನು ಅಂತ ಗೊತ್ತೇ ಇಲ್ಲ. 7ನೇ ಕ್ಲಾಸ್ನವರಿಗೆ 4-5 ಹಿರಿಯ ಅಧ್ಯಾಪಕರುಗಳು ನಮಗೆ ಏನೋ ಮಾಡ್ತಾ ಇದ್ರು. ಎಷ್ಟು ಮಕ್ಕಳು 1200 1400 ಮಕ್ಕಳು ಮಂಜನಾಡಿಯಲ್ಲಿ, ಮಾಸ್ಟ್ನವರು 4 ಮಂದಿ ಮಾತ್ರ. ಮುಸಬ್ಬ ಮಾಸ್ಟ್ರು, ಮೊಹಮ್ಮದ್ ಮಾಸ್ಟ್ರು, ಸಂಜೀವ್ ಮಾಸ್ಟ್ರು, ವಿಠಲ್ ಮಾಸ್ಟ್ರು ಅಂತ 4 ಮಾಸ್ಟ್ನವರು. ಅವರಿಗೆ ಪಾಪ ನಮ್ಮನ್ನು ಹೇಳೋ ಮೊದಲಿಗೆ ಮಕ್ಕಳನ್ನು ಕಂಟ್ರೋಲ್ ಮಾಡುವಂಥದ್ದು ಬಹಳ ವ್ಯವಸ್ಥೆ ಆಯಿತು. ಆದರೆ ನಮ್ಮೆಲ್ಲರನ್ನ ಇವತ್ತು ಈ ಸ್ಥಾನಕ್ಕೆ ತಂದಿದೆ ಅಂತ ಹೇಳಿದರೆ ಅದು ಮದನಿ ಹೈಸ್ಕೂಲ್, ಮದನಿ ಪ್ರೌಢಶಾಲೆ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ನನ್ನ 2ನೇ ಬ್ಯಾಚಿನ ಮದನಿ ಶಾಲೆ 2ನೇ ಬ್ಯಾಚಿನಲ್ಲಿ ನಾವು SSLC ಅನ್ನು ಮುಗಿಸಿದರು. ಆ ಸಂದರ್ಭದಲ್ಲಿ ಇಲ್ಲಿ ಲೋಕನಾಥ್ ರೈ ಅವರು ನಮಗೆಲ್ಲ ವಿಚಾರಗಳನ್ನು ಬಹಳಷ್ಟು ಸಂತೋಷದಿಂದ ಕಮಲಾಕ್ಷರವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಪಳಗಿದವರು. ಅವರಿಗೆ ನಾನು ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಮತ್ತು ಪ್ರಣಾಮಗಳನ್ನು ಸಲ್ಲಿಸ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರು ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಬೇಕಿತ್ತು. ಅನಿವಾರ್ಯ ಕಾರಣದಿಂದ ಅವರು ಕಾರ್ಯಕ್ರಮಕ್ಕೆ ಲೇಟಾಗಿ ತಡವಾಗಿ ಬರ್ತಾರೆ. ಆದರೆ ಮಕ್ಕಳನ್ನು ನಾವು ಕಾಯಿಸಬಾರದು ಎಂಬಂಥ ದೃಷ್ಟಿಯಿಂದ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಸ್ಥಳೀಯರು, ಉಳ್ಳಾಳ ಕೇಂದ್ರ ಜುಮಾ ಮಸೀದಿಯ ಸದಸ್ಯರು, ಉಳ್ಳಾಳದ ಮಾಜಿ ಪಂಚಾಯತಿನ ಅಧ್ಯಕ್ಷರು ಆಗಿದ್ದಂಥ ಫಾರೂಕ್ ಯೋಚರವರು ವಹಿಸಿಕೊಂಡು ಈ ಸಭೆಯನ್ನು ನಡೆಸಿಕೊಡಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಯಾಕಂದರೆ ನಮ್ಮಲ್ಲಿ ಕೆಲವು ಮಂದಿ ನಾವು ಶಾಲಾಭಿವೃದ್ಧಿ ಸಮಿತಿಯಿಂದ ಇದ್ದೇವೆ, ಇರಲಿಕ್ಕೆ 11 ಮಂದಿ ಇದ್ದೇವೆ. ನಾವು ಬರುವವರು 3 ಮಂದಿ 4 ಮಂದಿ ಮಾತ್ರ. ಕೆಲವರಿಗೆ ಹೆದರಿಕೆ ಬಂದಾಗ ನಾವಲ್ಲಿ ಏನಾದರೂ ಡೊನೇಷನ್ ಕೊಡ್ಲಿಕ್ಕೆ ಉಂಟು ಅಂತ, ಕೆಲವರು ಸುಮ್ಮನೆ ನಾವು ಹೇಳುವವರು ಇರ್ತಾರೆ, ನಾವು ಗಿಶೆಯಲ್ಲಿ ಹಣ ಇಟ್ಕೊಂಡೇ ಹೋಗಬೇಕು ಅಂತ. ಅದು ಯಾವುದನ್ನು ಬದಿಗೆ ಇಟ್ಟುಕೊಂಡು ಫಾರೂಕ್ರವರು ನಾವು ಕೇಳಿದಾಗ, ಈಗ ನಾಡ್ದು ನಾನು ಸ್ಮಾರ್ಟ್ ಕ್ಲಾಸ್ ಓಪನ್ ಮಾಡಬೇಕು ಅಂತೇಳಿ 1,80,000 ರೂಪಾಯಿ ವ್ಯವಸ್ಥೆ ಮಾಡಿದಾಗ ನೀವು ಮಾಡಿ ಅಂತ ನನಗೆ ಬಿಟ್ಟಿದ್ದಾರೆ. ಇಲ್ಲಿವರೆಗೆ ಕೊಡಲಿಲ್ಲ ಅವರಿಗೆ. ಸ್ಮಾರ್ಟ್ ಕ್ಲಾಸ್ ಎಲ್ಲ ಬಂದು ಫಿಟ್ ಮಾಡಿ ಆಗಿದೆ. ಇವತ್ತು ಸಹ ಅವರು ಹೇಳುವುದೇನೆಂದರೆ ಧೈರ್ಯ ಕೊಡ್ತಾ ಇದ್ದಾರೆ, ನೀವು ಹೆದರಬೇಡಿ ನಾನು ಕೊಡ್ತೇನೆ ಅಂತ. ಆ ರೀತಿಯಾದಂಥ ನಮ್ಮ ಒಂದು ಪ್ರೈವೇಟ್ ಶಾಲೆಯಲ್ಲಿ ಆ ರೀತಿಯಾದಂಥ ಒಂದು ಶಾಲಾಭಿವೃದ್ಧಿ ಸಮಿತಿಯನ್ನು ಇಟ್ಕೊಂಡು ನಮ್ಮನ್ನು ಮುನ್ನುಗ್ಗಿಸುವಂಥ ಒಂದು ಧೈರ್ಯ ಮತ್ತು ಸ್ಥೈರ್ಯವನ್ನು ಕೊಡುವವರು ಫಾರೂಕ್ ಯೋಚರವರು. ಅವರಿಗೆ ಅಲ್ಲಾಹನು ಅವರ ಎಲ್ಲ ವ್ಯವಸ್ಥೆಗಳೊಟ್ಟಿಗೆ ಬರಕತ್ತನ್ನು ನೀಡಲಿ ಎಂಬ ಪ್ರಾರ್ಥನೆಯೊಂದಿಗೆ ಅವರನ್ನು ನಾನು ಆತ್ಮೀಯತೆಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್.
ಹಾಗೇನೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ಕ್ಷಮೆಯನ್ನು ಕೇಳಬೇಕು. ಡಾಕ್ಟರ್ ಪ್ರಶಾಂತ್ ರವರಿದ್ದಾರೆ. ಅವರು ಈಗ ಇಲ್ಲಿಂದ ಹೋಗಿ 3-4 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು. ಅವರಲ್ಲಿ ಹೇಳಿದೆ, ಅದು ಅವರ ಅಭಿಮಾನ. ನಮ್ಮವರಿಗೆ ನಮ್ಮಲ್ಲಿ ಅಭಿಮಾನ ಇಲ್ಲದಿದ್ದರೂ ನಮ್ಮ ಇಲಾಖೆ ಸಂಪೂರ್ಣವಾಗಿ ನಮ್ಮ ಮೇಲೆ ವಿಶ್ವಾಸ ಇದೆ. ಅವರು ಇಲ್ಲಿಂದ ಬಹುಶಃ ಮಂಗಳೂರು ದಕ್ಷಿಣ ವಲಯದ ಎಡಪದವರೆಗೆ ಇರುವಂತಹ 3-4 ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿಕೊಂಡು ನಾನು ಹೇಗೆ ಬರಲಿಕ್ಕೆ ಹೇಳಿರಿ ಸರ್, 1 ನಿಮಿಷ ಮಕ್ಕಳಿಗೆ ಮುಖ ತೋರಿಸಿ ಹೋಗಿ ಬಂದು ನಮ್ಮೊಟ್ಟಿಗಿದ್ದಾರೆ ಡಾಕ್ಟರ್ ಪ್ರಶಾಂತ್ ರವರು. ನಮ್ಮ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿ ಮಂಗಳೂರಿನಲ್ಲಿ ಸುದೀರ್ಘವಾಗಿ ನಮ್ಮ ಇಲಾಖೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸ್ಥಾನವನ್ನು ಅಲಂಕರಿಸಿ ಇವತ್ತು ಇಡೀ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಎಲ್ಲವನ್ನ ತನ್ನ ಮಾರ್ಗದರ್ಶನದ ಹಿಡಿತನದಲ್ಲಿ ಇಟ್ಟಂತ ಮಾನವೀಯ ವ್ಯಕ್ತಿತ್ವ ಉಳ್ಳಂತ ವ್ಯಕ್ತಿ ಶ್ರೀಯುತ ಪ್ರಶಾಂತ್ ರವರು. ಅವರನ್ನು ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನೊಟ್ಟಿಗಿದ್ದಾರೆ ಯುವತಿ ಹಸೀನಾರ್ ಅವರು. ಯುವತಿ ಹಸೀನಾರ್ ಅವರ ಬಗ್ಗೆ ಒಂದು ಮಾತನ್ನು ಹೇಳಬೇಕು. UD ಅಶ್ರಫ್ ರವರು ಇದ್ದಾರೆ, ಫಾರೂಕ್ ಯೋಚರ್ ಅವರು ಇದ್ದಾರೆ. ಅವರಲ್ಲಿ ಸ್ವಲ್ಪ ಶೈಕ್ಷಣಿಕವಾದಂಥ ತತ್ವಗಳಿವೆ. ನಾನು ಒಂದು ದಿವಸ ಅವರ ಚೇಂಬರಿಗೆ ಹೋದಾಗ ನನ್ನನ್ನು ಕೂತುಗೊಳಿಸಿ ಬರಲಿಕ್ಕೆ ಬಿಡುವುದಿಲ್ಲ. ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅವರ ವ್ಯವಹಾರದ ಬಗ್ಗೆ ಅಲ್ಲ, ಅವರ ವ್ಯಾಪಾರದ ಬಗ್ಗೆ ಅಲ್ಲ, ಶಿಕ್ಷಣದ ಬಗ್ಗೆ ಮಾತಾಡ್ತಾರೆ. ನಮ್ಮ ಟ್ರಸ್ಟಿನ ಅಂಡರಿನಲ್ಲಿ 100 ಟೀಚರ್ಸ್ನವರಿದ್ದಾರೆ, ಒಳ್ಳೆ ಟ್ಯಾಲೆಂಟ್ ಇರುವ ಟೀಚರ್ಸ್ನವರಿದ್ದಾರೆ. ಆದರೆ ಅವರ ಟ್ಯಾಲೆಂಟ್ ಅನ್ನ ನಾವು ಸದುಪಯೋಗಪಡಿಸಿಕೊಳ್ಳುವಂತ ಆಡಳಿತ ಸಮಿತಿ ನಮ್ಮಲ್ಲಿಲ್ಲ ಅಂತ. ಅವರಲ್ಲಿರುವಂತಹ ಟ್ಯಾಲೆಂಟ್ ಅನ್ನು ಹೊರಗೆ ತರುವಂತವರು ನಾವು ಇಲ್ಲ ಅಂತ. ನಾವು ಸುಮ್ಮನೆ ಸಂಬಳ ಕೊಡ್ತೇವೆ, ಲೇಟ್ ಆಗ್ತೇ ಬಿಡುತ್ತೆ, ಇದು ಆಗ್ತೇವೆ. ಆದರೆ ಅವರನ್ನು ಸರಿಯಾದ ದಾರಿಯಲ್ಲಿ ನಾವು ಅವರನ್ನು ಉಪಯೋಗಿಸಿಕೊಂಡಾಗ ನಿಜವಾಗಿಯೂ ಅವರೊಂದು ಉತ್ತಮವಾದಂತ ನಮಗೆ ಅಸೆಟ್ಸ್ ಆಗಿದ್ದಾರೆ ಎಂಬ ಭಾವನೆಯನ್ನು ಅವರು ವ್ಯಕ್ತಪಡಿಸಿ ಆ ಸಮಯದಲ್ಲಿ ಅವರು ಸದಸ್ಯರಾಗಿದ್ದರು, ಇವತ್ತು ಉಪಾಧ್ಯಕ್ಷರಾಗಿದ್ದಾರೆ. ಅವರಿಗೆ ಎಲ್ಲ ಅವಕಾಶಗಳು ಇವತ್ತು ಇದೆ. ಅವರಿಗೆ ನಾನು ನಮ್ಮ ಎಲ್ಲ ಟೀಚರ್ಸ್ನವರ ಪರವಾಗಿ ವಿನಂತಿಸುವುದಾದರೆ, ಎಲ್ಲ ಟ್ಯಾಲೆಂಟಿಗಿಂತಲೂ ಮುಖ್ಯವಾದಂಥ ಒಂದು ಟ್ಯಾಲೆಂಟ್ ಆತ್ಮಸಂತೃಪ್ತಿ. ಆ ಆತ್ಮಸಂತೃಪ್ತಿಯ ಯಾರ ಮನಸ್ಸಿನಲ್ಲಿದೆಯೋ ಅವನು ಎಲ್ಲ ಟ್ಯಾಲೆಂಟಿನಲ್ಲಿಯೂ ಅವನು ಇರ್ತಾನೆ. ಅದು ಬರುವಾಗಿ ನೀವು ನಮಗೆ ಮಾಡಬೇಕು, ನಮ್ಮ ಎಲ್ಲ ಟೀಚರ್ಸ್ನವರಿಗೆ ಅಂತೇಳಿ ನಾನು ಅವರಲ್ಲಿ ವಿನಂತಿಸ್ತೇನೆ. ನನ್ನ ಶಾಲೆಯಲ್ಲಿ ಆಗುವ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಒಂದು ಒಡಂಬಡಿಕೆ ಉಂಟು. ಅದು ಅವರಿಂದಲ್ಲ, ಅವರ ತಂದೆಯವರ ಕಾಲದಿಂದಲೂ ಅದು ಒಡಂಬಡಿಕೆ. ಹಳೆಕೋಟೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಿದ್ದರೂ ನಾವು ಹೋಗಿ ಪ್ರಥಮ ಪ್ರಸಾದ ಕೊಡುವುದು ಅವರ ತಂದೆಯವರು. ಅವರ ಮನೆಗೆ ಹೋಗಿ ನಾವು ಕೇಳೋದು. ಅವರಿಲ್ಲದಂತಹ ಕಾರ್ಯಕ್ರಮ ನಮ್ಮಲ್ಲಿ ಇಲ್ಲ. ಇದನ್ನು ಇವತ್ತು ಹಸೀನಾರ್ ಅವರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಮುಂದೆಯೂ ನಮ್ಮ ಒಂದು ಕನ್ನಡ ಮಾಧ್ಯಮ ಶಾಲೆಗೆ ನಿಮ್ಮ ಸಹಕಾರ ಹಸ್ತ ಇರಲಿ ಅಂತೇಳಿ ಕೇಳಿಕೊಂಡು, ಅಲ್ಲಾಹನು ನಿಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಬರ್ಕತ್ತನ್ನು ನೀಡಲಿ ಎಂಬ ಪ್ರಾರ್ಥನೆಯೊಂದಿಗೆ ನಿಮಗೆ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಸರ್. ಅದೇ ರೀತಿಯಲ್ಲಿ ಇನ್ನೊಬ್ಬ ಸದಸ್ಯರಿದ್ದಾರೆ UD ಅಶ್ರಫ್ ರವರು. ಯಾಕಂತ ಹೇಳಿದ್ರೆ ಗಾಂಧೀಜಿಯವರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಈ ರಾಷ್ಟ್ರದ ಅಧಿಕಾರ ಯುವಕರಿಗೆ ಸಿಗಬೇಕು, ಆಗ ರಾಷ್ಟ್ರ ಸಬಲೀಕರಣವಾಗುತ್ತೆ. ಮತ್ತೆ ಮುದುಕರು ಏನು ಮಾಡೋದು ಅಂತ ಕೇಳಿದ್ರೆ ಅವರಿಗೆ ಮಾರ್ಗದರ್ಶನ ನೀಡಬೇಕು ಅಂತ. ಆ ನಿಟ್ಟಿನಲ್ಲಿ UD ಅಶ್ರಫ್ ರವರು ಇವತ್ತು ನಮ್ಮ ಕೇಂದ್ರ ಜುಮಾ ಮಸೀದಿಯ ಸದಸ್ಯರಾಗಿದ್ದುಕೊಂಡು ಮಾಡಿ ಏನಾಗುತ್ತೆ ನೋಡುವ ಎಂದು ನಮಗೆ ಬೆನ್ನು ತಟ್ಟುವವರು UD ಅಶ್ರಫ್ ರವರು. ನೀವು ಮಾಡಿಕೊಳ್ಳ ಯಾವ ಕಾರ್ಯಕ್ರಮಗಳಾದರೂ ಮಾಡಿ, ಒಳ್ಳೆಯ ಕಾರ್ಯಕ್ರಮ, ಕೆಟ್ಟ ಕಾರ್ಯಕ್ರಮ ಅಲ್ಲ ಮಾಡಿ ಅಂತ ಹೇಳಿದಾಗ ನಾಳೆ ನಾವು ಟೀಚರ್ಸ್ನು ಮಾಸ್ಟ್ನವರು ಅಶ್ರಫ್ ರವರು ಇದ್ದಾರೆ, ಅವ್ರು ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿಕ್ಕಿಲ್ಲ. ಅವರು ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿ ನಮ್ಮೊಟ್ಟಿಗಿದ್ದಾರೆ. ಏನು ಇಲ್ಲದಿದ್ದರೆ ನಾವು ಹೇಳೋದು, ಸರ್ ಅಶ್ರಫ್ ಸರ್ ಅದು ಹೋಗ್ಲಿಕ್ಕಿಲ್ಲ, ಹೋಗಿ ಏನಾಗೋದಿಲ್ಲ ಅಂತ ಹೇಳ್ತಾರೆ. ನಾವು ನಿಮ್ಮೊಟ್ಟಿಗಿದ್ದೇವೆ ಅಂತ ಆ ಒಂದು ಮನೋಭಾವ ಅವರಿಗಿದೆ. ಅದೇ ರೀತಿಯಾದ ಸ್ಥೈರ್ಯ, ಆ ಧೈರ್ಯವನ್ನು ಸೈಯದ್ ಮದನಿ ಅವರು ಅವರಿಗೆ ಕೊಟ್ಟು ಉತ್ತಮ ಆಡಳಿತ ನೀಡುವಲ್ಲಿ ಅವರು ಯಶಸ್ವಿಯಾಗಲಿ ಎಂಬ ಹಾರೈಕೆಯೊಂದಿಗೆ ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಇನ್ನೋರ್ವ ಮುಖ್ಯ ಅತಿಥಿ ನನ್ನ ಆತ್ಮೀಯ ಮಿತ್ರ, ಬಹುಶಃ ಈಗ ಸೈಯದ್ ಮದನಿ ವಿದ್ಯಾಸಂಸ್ಥೆ ಹಳೇಕಳ ಇದರ ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇರುವವರು NA ಮಹಮ್ಮದ್ ರವರ ಬಗ್ಗೆ ನಾವು ಹೇಳಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಅವರು ಅನ್ಸಾರ್ ಎಂಬಂತ ಒಂದು ಸಂಘಟನೆಯೊಂದಿಗೆ ಬಹುಶಃ ಹಳೆಯ ಕಾಲದಲ್ಲಿ ಹಿಡಿದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರಿಗೂ ಚಿರಪರಿಚಿತರಾದವರು. ಅದರ ಕಾರ್ಯದರ್ಶಿಯಾಗಿ ಹಲವಾರು ಹುಡುಗಿಯರಿಗೆ ಉಚಿತವಾದಂಥ ಮದುವೆಯನ್ನು ಮಾಡಿಕೊಟ್ಟು ಅದರ ಬಗ್ಗೆ ಬಹಳಷ್ಟು ಕಾಳಜಿ ಇರುವವರು. ನಾವು ಸೈಲೆಂಟ್ ಆಗಿದ್ದೇವೆ ಎಂಬಂಥ ಒಂದು ಉದ್ದೇಶದೊಟ್ಟಿಗೆ ಇವತ್ತು ಪ್ರೇರಕರಾಗಿರುವಂಥವರು ಮಹಮ್ಮದ್ ರವರು. ಅವರು ಇವತ್ತು ಹಳೇಕಳ ವಿದ್ಯಾಸಂಸ್ಥೆಯ ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಲ್ಲರನ್ನು ಒಟ್ಟಿಗೆಗೂಡಿಸಿ ಒಟ್ಟಿಗೆ ಕರೆದುಕೊಂಡು ಹೋಗಿ ಅಭಿವೃದ್ಧಿಯ ಪಥದಲ್ಲಿ ಸಾಗುವಂತಹ ಒಂದು ಶಕ್ಯತೆಯನ್ನ ಪಡ್ಕೊಂಡವರು. ಅವರನ್ನು ಸಹ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್.
ಅದೇ ರೀತಿಯಲ್ಲಿ ಇವತ್ತು ನಮ್ಮೊಟ್ಟಿಗಿದ್ದಾರೆ ಹಿರಿಯರಾದಂಥ ಹಾಜಿ ಝೈನುದ್ದೀನ್ ರವರು. ನಮಗೆ ಮೊನ್ನೆ ನಾನು ನಮ್ಮ ದರ್ಗದಲ್ಲಿ ಹೇಳಿದೆ, ಏನಂತ ಹೇಳಿದ್ರೆ, ಸರ್ ನಾವು ಸ್ಪೋರ್ಟ್ಸ್ ಮಾಡ್ತೇವೆ ಅಂತ. ಹಾಗೆ ನಮ್ಮ ಕ್ಲರ್ಕ್ ಒಬ್ಬರಿದ್ದಾರೆ, ಅವರು ಕೇಳಿದರು ಬಜೆಟ್ ಎಷ್ಟು ಅಂತ. ನಾನು ಹೇಳಿದೆ, ನಿಮ್ಮ ಬಜೆಟ್ ನಮಗೆ ಬೇಡ ಮಾರೆ, ನೀವು ನಮಗೆ ಪರ್ಮಿಷನ್ ಕೊಡಿ, ಬಜೆಟ್ ನಾವು ಮಾಡಿಕೊಳ್ತೇವೆ ಅಂತ. ಅಲ್ಲ, ನೀವೆಂತ ಕೊಡ್ತೀರಿ? ಅದೆಲ್ಲ ನಾವು ಕೊಡ್ತೇವೆ, ನಾನೇನು ಕೊಡ್ಲಿಕ್ಕಿಲ್ಲ ಅಂತ ಹೇಳಿದೆ, ಎಲ್ಲರೂ ಕೊಡ್ತಾರೆ. ನಾವು ನಮ್ಮ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿದಾಗ ಫಬ್ಸ್ ಕೊಡುವುದಲ್ಲ, ನಾವು ಸಮೋಸ ಕೊಡುವುದಲ್ಲ, ಸಜ್ಜಿಗೆ ಬಜ್ಜಿಲು ಕೊಡುವುದಲ್ಲ. ನಮ್ಮ ಕಮಿಟಿಯಲ್ಲಿ ನಾನು ಕೇಳಿದ ಕೂಡಲೇ ಮಕ್ಕಳಿಗೆ ಮಧ್ಯಾಹ್ನ ಇವತ್ತು ಮದುವೆ ಊಟ, ಎಲ್ಲ ಮಕ್ಕಳಿಗೆ ಚಿಕನ್ ಮತ್ತು ಗೀ ರೈಸ್ ನಾವು ಕೊಡುವ ಅಂತೇಳಿ. ಒಬ್ಬರು ಅಕ್ಕಿ, ಒಬ್ಬರು ಸಾಮಾನು, ಒಬ್ಬರು ಚಿಕನ್, ಒಬ್ಬರು ಮಾಡಿದವರಿಗೆ ಹಣ, ಇದೆಲ್ಲವನ್ನು ಕೊಡುವಲ್ಲಿ ಹಾಜಿ ಝೈನುದ್ದೀನ್ ರವರು ನಾವು 4 ಮಂದಿ ನಾವು ಸೇರಿ ಮಾಡ್ತೇವೆ ಮಾಸ್ಟರ್, ನೀವು ತಲೆಬಿಸಿ ಮಾಡಬೇಡಿ ಅಂತ. ಪ್ರತಿ ನಮ್ಮ ಎಲ್ಲ ವ್ಯವಸ್ಥೆಗಳಲ್ಲಿ ಅವರ ಸಹಾಯ ಹಸ್ತ ಇದೆ. ನನಗೆ ಟೀಚರ್ಸ್ನವರಿಗೆ ಸಂಬಳ ಇಲ್ಲ, ತಗೊಳ್ಳಿ ಮಾಸ್ಟರ್ 1 ಲಕ್ಷ ರೂಪಾಯಿ ಸಂಬಳ ನೀವು ನನಗೆ ಬಂದ ನಂತರ ಕೊಡಿ. ಈಗ ಕಳೆದ 2 ತಿಂಗಳಿಂದ ನನಗೆ ಧೈರ್ಯವನ್ನು ತುಂಬಿ ಸಂಬಳ ಟೀಚರ್ಸ್ನವರಿಗೆ ಕಾಲಕ್ಕೆ ಕೊಡಲಿಕ್ಕೆ ಸಹ ಅವರು ಸಹಕಾರಿಯಾಗಿದ್ದಾರೆ ಝೈನುದ್ದೀನ್ ರವರು. ಅವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಹಿರಿಯರಾದ ನಮ್ಮ ಕೋಶಾಧಿಕಾರಿ ಕರೀಮಾಜಿ ಅವರಿದ್ದಾರೆ. ಅವರು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಟ್ಟಿಗೆ ಭಾಗವಹಿಸಿ ನಮಗೆ ಸ್ಫೂರ್ತಿಯಾಗಿದ್ದಾರೆ. ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಅದೇ ರೀತಿಯಲ್ಲಿ ಎಲ್ಲರೊಟ್ಟಿಗೆ ಎಲ್ಲರಾಗುವ, ಹಿರಿಯರೊಟ್ಟಿಗೆ ಹಿರಿಯರಾಗಿ, ಕಿರಿಯರೊಟ್ಟಿಗೆ ಕಿರಿಯರಾಗಿ, ಯುವಕರೊಟ್ಟಿಗೆ ಯುವಕರಾಗಿ ನಮಗೆ ಸ್ಫೂರ್ತಿಯಾಗುವ. ನಾವು ಯಾವಾಗಲೂ ಜಗಳ ಮಾಡ್ತಾ ಇದ್ದೇವೆ, ಅದು ಆರೋಗ್ಯಯುತವಾದಂಥ ಜಗಳ. ಅಲ್ತಾಫ್ ಫ್ಯೂಚರ್ ಅವರು ಎಲ್ಲ ಕಾರ್ಯಕ್ರಮಗಳಲ್ಲೂ ನಮ್ಮೊಟ್ಟಿಗಿದ್ದಾರೆ. ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೂ ಪ್ರೇರಕರಾಗಿದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದರಿಂದ ಅಲ್ತಾಫ್ ಫ್ಯೂಚರ್ ಅವರನ್ನ ನಮ್ಮ ಶಾಲೆಯ ಕಾರ್ಯದರ್ಶಿಗಳು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ ಸರ್. ಅದೇ ರೀತಿಯಲ್ಲಿ ನನ್ನ ಮಿತ್ರ ಅಸ್ಗರ್ ಅಲಿ, ಇಲ್ಲಿಯ ಕೌನ್ಸಿಲರ್. ಒಬ್ಬ ಕೌನ್ಸಿಲರ್ ಅಂತ ಹೇಳಿದರೆ ಅಸ್ಗರ್ ಅಲಿ ಅವರು ಬೇಕು. ನಾನು ಬೆಳಿಗ್ಗೆ ಬರ್ತಾ ಇದ್ದೇನೆ ಅಸ್ಗರ್ ಅವರ ಹತ್ರ, ಇಲ್ಲಿ ಇಡೀ ಕ್ಲೀನ್ ಮಾಡ್ತಾ ಇದ್ದಾರೆ ಅವರು ಪಂಚಾಯತಿನಿಂದ ಒಬ್ಬರು ಬಂದು. ಯಾಕೆ ಕೇಳಿದೆ, ನೀವು ಯಾಕೆ ಈಗ ಶಾಲೆ ನಮ್ಮ ಪ್ರೈವೇಟ್ ಗ್ರೌಂಡ್ ಕ್ಲೀನ್ ಮಾಡ್ತೀರಿ ಅಂತ. ಅದಕ್ಕೆ ಅವ್ರು ಹೇಳಿದರು, ಸರ್ ಇಲ್ಲ ಸರ್, ಅವ್ರ ಮೆಂಬರ್ ಹೇಳಿದ್ದಾರೆ ನಿಮ್ಮ ಸ್ಪೋರ್ಟ್ಸ್ ಉಂಟಂತೆ ಅಂತ. ಅದು ಅವರ ಕಾಲೇಜು, ಅವರಲ್ಲಿ ನಾವು ಹೇಳಲಿಲ್ಲ. ಎಲ್ಲ ಬಂದು ಇದು ಮಾಡುವಂಥದ್ದು ನೋಡಿ, ಇನ್ನೂ ಸಹ ಇದ್ದಾರೆ ಅವರು ಹೆಂಗಸೊಬ್ಬರು, ಇನ್ನೂ ಸಹ ಕ್ಲೀನ್ ಮಾಡ್ತಾನೆ ಇದ್ದಾರೆ. ಅದು ಅವರ ಕಾಳಜಿ, ನಾವು ಹೇಳುವಂಥದ್ದಲ್ಲ. ಅಂಥ ವ್ಯವಸ್ಥೆ ಇದ್ದಾಗ ಮಾತ್ರ ನಮ್ಮ ಅದು ಮಹಾತ್ಮ ಗಾಂಧೀಜಿಯವರು ಹೇಳಿದಷ್ಟೇ, ಪ್ರತಿಯೊಬ್ಬ ಮನುಷ್ಯನು ತನ್ನ ಅಂಗಳವನ್ನು ತಾನೇ ಶುಚಿಗೊಳಿಸಿದಾಗ ಈ ಭಾರತ ದೇಶಕ್ಕೆ ಜಾಡಮಾಲಿಗಳ ಅಗತ್ಯತೆ ಇಲ್ಲ. ಗುಡಿಸುವವರು ಬೇಡ, ಗುಡಿಸಿ ಪಕ್ಕದ ಮನೆಗೆ ಹಾಕಿದಾಗಲ್ಲ, ಅದನ್ನು ತೆಗೆದು ನಾವು ವ್ಯವಸ್ಥೆ ಮಾಡಿದಾಗ. ಆ ವ್ಯವಸ್ಥೆಯಲ್ಲಿ ಅಸ್ಗರ್ ಅವರು ನನಗೆ ತುಂಬ ಸಹಕಾರವನ್ನು ಮಾಡಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಅದೇ ರೀತಿಯಲ್ಲಿ ನಮ್ಮ ಹಿರಿಯರು ನಮ್ಮ ಆತ್ಮೀಯರು ಆದಂಥ ನಸೀಮಾ ಮೇಡಮ್ ಅವರು ಕಲಾಂ ಶಾಲೆಯ ಮುಖ್ಯೋಪಾಧ್ಯಾಯಿನಿ. ನಾವೆಲ್ಲರೂ ಒಟ್ಟಿಗೆ 14 ಮಂದಿ ಯಾವುದೇ ಕಾರ್ಯಕ್ರಮಗಳು ಮಾಡುವಂಥ ಸಮಯದಲ್ಲಿ ಉಪಾಧ್ಯಕ್ಷರಾದಂಥ ಹಸೀನಾರ್ ಸರ್, ಫಾರೂಕ್ ರವರು, UDS ರವರಿಗೆ ಗಮನಕ್ಕೆ ತರ್ತಾ ಇದ್ದೇನೆ. ನಮ್ಮ ಎಲ್ಲ ಕಾರ್ಯಕ್ರಮಗಳು ಒಟ್ಟಿಗೆ ನಡೀತಾ ಇತ್ತು. ಏನು ಕಾರ್ಯಕ್ರಮಗಳು ಬಂದರು ಅದು ನಿಮ್ಮ ಆಡಳಿತದ ವಿರುದ್ಧ ಅಲ್ಲ, ಅದು ನಮ್ಮ ಅಭಿವೃದ್ಧಿಯ ವಿರುದ್ಧ, ಶೈಕ್ಷಣಿಕ ವಿರುದ್ಧ. ನಮಗೆ ಒಂದು ತರಬೇತಿ ಬೇಕು ಅಥವಾ ಟೀಚರ್ಸ್ನವರಿಗೆ ಒಂದು ಕಾರ್ಯಾಗಾರ ಬೇಕು, ನಾವೆಲ್ಲ ಮಾಡ್ತಾ ಇದ್ದೇವೆ. ಆದರೂ ಅದನ್ನು ಸಹ ಬ್ರೇಕ್ ಹಾಕುವಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಮ್ಮನ್ನು ದೂರ ಮಾಡುವಂಥದ್ದು ಆ ವ್ಯವಸ್ಥೆ ಇವತ್ತು ನಡೀತಾ ಇದೆ. ಆದರೂ ನಾವೆಲ್ಲರೂ ಒಂದು ಕಾರ್ಯಕ್ರಮ ಮಾಡುವಾಗ ಹೋಗಿ ಎಲ್ಲರಿಗೂ ಸಹಕಾರ ಮಾಡುವಂಥದ್ದು. ಉದಾಹರಣೆಗೆ ನನ್ನ ಕಾರ್ಯಕ್ರಮ ಮಾಡುವಂಥ ಸಮಯದಲ್ಲಿ ನನ್ನ ಎಲ್ಲ ಸಹೋದರ ಸಹೋದರಿಯರು, ನಮ್ಮ ಮುಖ್ಯ ಉಪಾಧ್ಯಾಯರು, ಪ್ರಾಂಶುಪಾಲನವರು ಫೈನಾನ್ಸ್ ಕಾರ್ಯಕ್ರಮವನ್ನು ಸಹ ನಮಗೆ ಅಸಿಸ್ಟ್ ಮಾಡಿದ್ದಾರೆ. ನಾನು ಮಾಡಲಿಲ್ಲ, ಅವರು ನನಗೆ ಮಾಡಿದ್ದಾರೆ. ಅದು ನಮ್ಮಲ್ಲಿರುವಂಥ ಸಹೋದರತೆ, ಅದು ನಮ್ಮಲ್ಲಿರುವಂಥ ನಮ್ಮ ಔದ್ಯೋಗಿಕವಾದಂಥ ಭ್ರಾತೃತ್ವ. ಅದರೊಟ್ಟಿಗೆ ನಾವು ಎಲ್ಲ ಅಧ್ಯಾಪಕರುಗಳು ಒಟ್ಟಿಗಿದ್ದೇವೆ. ಅದಕ್ಕೆ UDS ರವರು ಹೇಳ್ತಾರೆ ಮಾಡಿ ಅಂತ, ಫಾರೂಕ್ ರವರು ಹೇಳ್ತಾರೆ ನೀವು ಮಾಡಿ, ನಿಮ್ಮ ಕಾರ್ಯಕ್ರಮಗಳನ್ನು ಒಟ್ಟಿಗೆ ಮಾಡಿ ಅಂತ. ಅದನ್ನು ಮುನ್ನಡೆಸುವಂಥ ಒಂದು ವ್ಯವಸ್ಥೆಯನ್ನು ನೀವು ತ್ರಿಮೂರ್ತಿಗಳು ಇವತ್ತು ಜಮಾತಿನ ಮೆಂಬರ್ಗಳು ಇದ್ದೀರಿ, ಮುನ್ನಡೆಸುವಂಥ ವ್ಯವಸ್ಥೆಯನ್ನು ನೀವು ಮಾಡಿಕೊಡಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ತಾ ನಸೀಮಾ ಮೇಡಮ್ ರವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನನ್ನ ಇನ್ನೋರ್ವ ಆತ್ಮೀಯರಾದಂಥ ರಮ್ಲಾ ಮೇಡಮ್ ರವರು ಹಳೇಕಲ ಶಾಲೆಯ ಮುಖ್ಯೋಪಾಧ್ಯಾಯಿನಿಯವರು ಇದ್ದಾರೆ, ಅವರನ್ನು ಸಹ ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಹಜರತ್ ಸೈಯದ್ ಮದನಿ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಇಮ್ತಿಯಾಜ್ ಸರ್ ಇದ್ದಾರೆ, ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ನನ್ನ ಆತ್ಮೀಯ ಮಿತ್ರ, ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿ ನನಗೆ ಸಹಕಾರವನ್ನು ನೀಡುವವರು, ನಮ್ಮಿಂದ ಬಯಸಿಕೊಳ್ಳುವವರು ರಸೂಲ್ ಖಾನ್ ಇದ್ದಾರೆ, ಹಜರತ್ ಸೈಯದ್ ಮದನಿ ಶಾಲೆಯ ಪ್ರೈಮರಿ ಶಾಲೆಯ ಮುಖ್ಯ ಉಪಾಧ್ಯಾಯರು. ನಿನ್ನೆಯಿಂದ ಮೊನ್ನೆ ನಾವು ಕಾರ್ಯಕ್ರಮ ಮಾಡಿದನಿಂದ ಇಲ್ಲಿಯವರೆಗೆ ಎಲ್ಲ ಕಾರ್ಯಕ್ರಮಗಳಲ್ಲೂ ನಮಗೆ ಇದ್ದು ಎಲ್ಲ ವ್ಯವಸ್ಥೆಗಳಿಗೂ ನನಗೆ ಸಹಕಾರವನ್ನು ನೀಡ್ತಾ ಇರುವವರು ರಸೂಲ್ ಖಾನ್ ರವರು. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ನಮ್ಮ 3 ತ್ರಿಮೂರ್ತಿಗಳು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅದು ದೈಹಿಕ ಶಿಕ್ಷಕರಾದಂಥ ಖಾಲಿದ್ ರವರು. ಸರ್ ಬನ್ನಿ, ಎಲ್ಲಿದ್ದಾರೆ?
ಖಾಲಿದ್ರವರು ಇದ್ದಾರೆ, ಬನ್ನಿ ಸರ್. ಖಾಲಿದ್, ಅಶ್ರಫ್ ಮತ್ತು ರಶೀದ್ ದಯವಿಟ್ಟು ಬನ್ನಿ. ಖಾಲಿದ್ರವರು ಇದ್ದಾರೆ. ನಿನ್ನೆ ನಾವು ಮಧ್ಯಾಹ್ನದಿಂದ ಸಂಜೆಯವರೆಗೆ ಇಲ್ಲಿ ಇಡೀ ಟ್ರ್ಯಾಕ್ ಆಗುವಂತ ಈ ವ್ಯವಸ್ಥೆಯಲ್ಲಿ ನನಗೆ ಸಂಪೂರ್ಣ ಸಹಕಾರ ನೀಡಿ ಅವರಿಗಾಗಿ ಸ್ಪೋರ್ಟ್ಸ್ ಸ್ವಲ್ಪ ನಾವು ಮುಂದೆ ಹಾಕಿದ್ದೆವು. ಇಲ್ಲದಿದ್ದರೆ ಅದು 19 ತಾರೀಕಿಗೆ ಆಗಬೇಕಿತ್ತು. ಬನ್ನಿ ಸರ್, ಇಲ್ಲಿ ಬನ್ನಿ, ಇಲ್ಲಿ ಒಳಗೆ ಬನ್ನಿ, ಬನ್ನಿ, ಅಲ್ಲ ಇಲ್ಲಿ ಬನ್ನಿ, ಕೂತ್ಕೊಳ್ಳಿ ಬನ್ನಿ. ಅವರನ್ನು ಖಾಲಿದ್ರವರನ್ನು ನಾನು ಅಭಿನಂದಿಸ್ತೇನೆ. ಉಪಾಧ್ಯಕ್ಷರು ಜಮಾತಿನಿದ್ದೀರಿ, ನೀವು ಇಬ್ಬರು ಮೆಂಬರ್ನವರಿದ್ದೀರಿ. ನಿಮಗೆ ಒಂದು ಸೂಚನೆಯನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮಗೆ ಒಂದು ಹೆಮ್ಮೆ ಏನಂತ ಹೇಳಿದ್ರೆ, ಇವತ್ತು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅನ್ನ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡಿದವರು ಖಾಲಿದ್ರವರು. ಫುಟ್ಬಾಲ್ ತಂಡವು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದೆ. ನಾಡ್ದು ಜಾರ್ಖಂಡ್ನಲ್ಲಿ ಹೋಗುವಂತ ವ್ಯವಸ್ಥೆಗೆ ಅವರು ಹೋಗ್ತಾ ಇದ್ದಾರೆ. ಆದ್ದರಿಂದ ನೀವು ಒಂದು ದೊಡ್ಡದಾದಂತಹ ಒಂದು ಸನ್ಮಾನವನ್ನು ನಮ್ಮಲ್ಲಿ ಇಡೀ ನಮ್ಮ ಅಧಿಕಾರಿಗಳನ್ನ ಕರೆದು ಉಳ್ಳಾಳ ಪಂಚಾಯತ್ ಮೈದಾನದಲ್ಲಿ ನೀವು ಅವರಿಗೆ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಅಶ್ರಫ್ ರವರು ನನ್ನ ಆತ್ಮೀಯ ಮಿತ್ರ, ಈ ಶಾಲೆಯ ದೈಹಿಕ ನಿರ್ದೇಶಕರಾದಂಥ, ಕಾಲೇಜಿನ ನಿರ್ದೇಶಕರಾದಂಥ ನಮ್ಮ ಇವರು ಸರ್ ವಿದ್ಯಾಧರ್ ಸರ್ ನೋಡ್ಬೋದು. ಅವರಿಬ್ಬರು ಪಿಡಿಗಳು, ಕಾಲೇಜಿನ ಡೈರೆಕ್ಟರ್ಗಳು, ಪಿಡಿ ಡೈರೆಕ್ಟರ್ಗಳು ಇಬ್ಬರಿದ್ದಾರೆ. ಅವರ ಅಶ್ರಫ್ ರವರು ಈ ಶಾಲೆಯ ಪಿಡಿ ಆಗಿದ್ದಾರೆ. ನಿನ್ನೆ ನನ್ನ ಎಲ್ಲ ವ್ಯವಸ್ಥೆಗಳೊಟ್ಟಿಗೂ ನನ್ನೊಟ್ಟಿಗಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಅದರ ಆಖ್ಯ ಬದಿಯಲ್ಲಿ ಒಬ್ಬರಿದ್ದಾರೆ ರಶೀದ್ ರವರು. ಅವರು ನಮ್ಮ ಟಿಪ್ಪು ಸುಲ್ತಾನ್ ಕಾಲೇಜಿನ ಪಿಡಿ. ಅವರು ಸಹ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದು ಇವತ್ತು ಬಹುಶಃ ಅವರು ಮಡಿಕೇರಿಯಲ್ಲಿದ್ದರು. ಮಡಿಕೇರಿಯಿಂದ ಈ ಕಾರ್ಯಕ್ರಮ ಆಗಿ ನಮ್ಮೊಟ್ಟಿಗೆ ಬಂದಿದ್ದಾರೆ. ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಾವು ಕೇಳಿದಾಗ ಯಾವತ್ತು ನಮಗೆ ಈ ಸಲ ಅಂದ್ರೆ ನಾವು ಇಲ್ಲೆಲ್ಲ ಮಾಡ್ತಾ ಇದ್ದೇವೆ, ಆದರೆ ಈ ಸಮಯದಲ್ಲಿ ಕ್ರಿಸ್ಮಸ್ ಹಾಲಿಡೇ ಆದ ಕಾರಣ ನಮಗೆ ಲೋಕಲಿನವರು ಸ್ವಲ್ಪ ಸಿಗುವುದು ಕಷ್ಟ. ಆದರೂ ನನ್ನ ಆತ್ಮೀಯರಾದಂತಹ ಶ್ರೀಯುತ ಗಣೇಶ್ ರವರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಣ್ಣಗುಡ್ಡೆ ಮಂಗಳೂರು, ಅವರ ಶಾಲೆಯಲ್ಲಿ ಒಂದು ಬ್ಯಾಂಡ್ ಸೆಟ್, ನಮ್ಮ ಆತ್ಮೀಯರಾದಂಥ ನೀನಾ ಕುಮಾರಿ ಅವರು ಅಲ್ಲಿ ಶಾಲೆಗೆ ದೈಹಿಕ ಶಿಕ್ಷಣಕ್ಕಾಗಿ ವರ್ಗಾವಣೆ ಹೊಂದಿದ ಮೇಲೆ ಮಂಜನಾಡಿಯಲ್ಲಿ ಇದ್ದವರು ಪ್ರತಿ ವರ್ಷದಲ್ಲಿ ನಮಗೆ ಬ್ಯಾಂಡ್ ಸೆಟ್ ಅನ್ನು ಅಲ್ಲಿಂದ ಒದಗಿಸಿಕೊಡ್ತಾರೆ. ರಂಜನೀಯವಾದಂತಹ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಇಂಥ ವ್ಯವಸ್ಥೆ ಇದೆ ಎಂಬುದನ್ನು ತೋರಿಸಲಿಕ್ಕೆ ನಾನು ಅವರಿಗೆ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಅವರು ಬಂದಿದ್ದಾರೆ. ಅಲ್ಲಿ ಗಣೇಶರಿಗೆ ಮತ್ತು ನೀನಾ ಕುಮಾರಿ ಇಬ್ಬರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮೊನ್ನೆ ಪ್ರಾರಂಭವಾಗಿ ಇಲ್ಲಿಯವರೆಗೆ ಎಲ್ಲ ಕೆಲಸಗಳಲ್ಲಿ ಬಹಳಷ್ಟು ಕಷ್ಟಪಟ್ಟು ಚಾಚು ತಪ್ಪದೆ ಎಲ್ಲ ವ್ಯವಸ್ಥೆಗಳು ನಡೆಯಬೇಕು ಎಂಬಂತ ದೃಷ್ಟಿಯಿಂದ ಕಾರ್ಯನಿರ್ವಹಿಸ್ತಾ ಇರುವವರು ನನ್ನ ಶಾಲೆಯ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಯ ಅಧ್ಯಾಪಕರುಗಳು. ಅವರ ಪರಿಶ್ರಮದಿಂದ ಈ ವ್ಯವಸ್ಥೆಗಳು ಆಗುತ್ತೆ. ನಾವು ಏನೂ ಅಲ್ಲ, ನಾವು ಖಾಲಿ ಒಂದು ಹೆಸರಿಗೆ ಬೇಕಾಗಿ ಮಾತ್ರ ಕೆಲಸ ಮಾಡುವವರು, ವ್ಯವಸ್ಥೆ ಮಾಡುವವರು ಎಲ್ಲವರೇ. ಅವರಿಗೆ ನಾನು ಹೃದಯ ತುಂಬಿದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜಿನ ಬಿಡಿ ಶಿಕ್ಷಕನ ಪ್ರಶಿಕ್ಷಕ ಪಡೆಯುತ್ತಿರುವಂತಹ ಅಧ್ಯಾಪಿಕೆಯರು ನಮ್ಮೊಟ್ಟಿಗಿದ್ದಾರೆ. ಅವರು ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರಿಗಳಾಗಿದ್ದಾರೆ. ಅವರೆಲ್ಲರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಮಾಡುವುದರೊಂದಿಗೆ ನನ್ನ ಸ್ವಾಗತ ಮಾತನ್ನು ಮುಗಿಸ್ತೇನೆ. ಸ್ವಾಗತ ಮಾಡಿದ ಸರ್ ನಿಮಿಗೂ ವಂದನೆಗಳು. ಇದೀಗ ಉದ್ಘಾಟನಾ ಕಾರ್ಯಕ್ರಮ ಯುಟಿ ಅಶ್ರಫ್, ಜಮ್ಮಾ ಮಸೀದಿ ಉಳ್ಳಾಲ ಇದರ ಸದಸ್ಯರಿಂದ. ಶಾಂತಿಯ ದ್ಯೋತಕವಾದಂಥ ಪಾರಿವಾಳ ಮತ್ತು ಬಲೂನನ್ನು ಹಾರಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡುವಂಥ ಸಮಯದಲ್ಲೂ ಆ ಕಾರ್ಯಕ್ರಮಗಳು ನಡೆಯುತ್ತದೆ. ಮತ್ತಷ್ಟು ಮೆರುಗನ್ನು ನೀಡಲಿಕ್ಕಿದ್ದಾರೆ. ರಾಷ್ಟ್ರಧ್ವಜದ ಸಂಕೇತವಾದಂತಹ ಕೇಸರಿ, ಬಿಳಿ, ಹಸಿರು 3 ಬಣ್ಣದ ಬಲೂನನ್ನು ಹಾರಿ ಬಿಡುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ಯುಜಿ ಹಸೈನಾರ್, ಯುಜಿ ಫಾರೂಕ್ ರವರು ಮತ್ತು ಯುಡಿ ಅಶ್ರಫ್ ರವರು ಎಲ್ಲರೂ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಬಿಡಿ ಸರ್. ಹಲೋ. ಇದೀಗ ಶಾಂತಿಯ ದ್ಯೋತಕವಾದಂಥ ಪಾರಿವಾಳವನ್ನ ಹಾರಿ ಬಿಡುವುದರೊಂದಿಗೆ ನಮ್ಮ ಎಲ್ಲ ಅತಿಥಿಗಳು ಶಾಂತಿಯೊಂದಿಗೆ ಈ ಕ್ರೀಡೆಯು ಮುಕ್ತಾಯವಾಗಲಿ ಎಂಬ ಹಾರೈಕೆಯನ್ನ ಮಾಡ್ತಾ ಇದ್ದಾರೆ. ಬಿಡಿ ಸರ್. ಧನ್ಯವಾದಗಳು. Welcome to all.
you. We welcome, 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 welcome to all of you. ಒಂದಷ್ಟು ಹೊತ್ತು ಕಳೆದಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಮ್ಮೆಲ್ಲರ ಶಿಕ್ಷಣ ವ್ಯವಸ್ಥೆಯ ಹಿರಿಯರ ಮುಂದಿರುವಂಥ ದೊಡ್ಡ ಸವಾಲು ಯಾವುದು ಹೇಳಿದರೆ, ನಮ್ಮ ಮುಂದೆ ಕೂತಂತಹ ವಿದ್ಯಾರ್ಥಿಗಳನ್ನ ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿಸುವಂಥದ್ದು. ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಅದನ್ನು. ಎಲ್ಲ ಶಿಕ್ಷಣ ವ್ಯವಸ್ಥೆಯ ಮೇಲೆ ಇಲ್ಲಿರುವಂಥ ಎಲ್ಲ ಹಿರಿಯರ ಮೇಲಿರುವಂಥ ದೊಡ್ಡ ಸವಾಲು ಹೇಳಿದರೆ, ನಮ್ಮ ಮುಂದೆ ಕೂತಂಥ ಎಲ್ಲ ವಿದ್ಯಾರ್ಥಿಗಳನ್ನ ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿಸುವಂಥದ್ದು. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದೇ ನಿಮಿಷ ವಿದ್ಯಾರ್ಥಿಗಳು ಕಿವಿ ಕೊಟ್ಟು ಇಲ್ಲಿ ಕೇಳಬೇಕಾದಂಥದ್ದು, ಒತ್ತಡಗಳನ್ನು ನಿಭಾಯಿಸುವಂಥದ್ದು, ಯಾವುದೇ ಸವಾಲುಗಳನ್ನು ಬಂದಾಗ ಸದೃಢ ಮನಸ್ಸಿನಿಂದ ಅದನ್ನು ಎದುರಿಸುವಂತಹ ಸಾಮರ್ಥ್ಯ ನಮ್ಮಲ್ಲಿ ಇವತ್ತು ಕಡಿಮೆ ಆಗ್ತಾ ಇರುವಂಥದ್ದು. ಪಾಠ ಆಗ್ತದೆ, ಪರೀಕ್ಷೆ ಆಗ್ತದೆ, ಒಳ್ಳೆಯ ಸಾಧನೆಯನ್ನ ಮಾಡ್ತಾ ಇದ್ದೀರಿ, ಅದೆಲ್ಲದರ ಜೊತೆಗೆ ನಾವು ಗಳಿಸಬೇಕಾದಂಥ ಒಂದು ಸಾಮರ್ಥ್ಯ ಹೇಳಿದ್ರೆ, ಯಾವುದೇ ಸಂದರ್ಭದಲ್ಲೂ ಸಮೇತ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ಎಲ್ಲ ಸವಾಲುಗಳನ್ನು ಸದೃಢವಾಗಿ ಎದುರಿಸುವಂತಹ ಸಾಮರ್ಥ್ಯವನ್ನು ಗಳಿಸಬೇಕಾದಂಥದ್ದು. ವಿದ್ಯಾರ್ಥಿಗಳು ಕೇಳುವಂಥ ಸಂದರ್ಭ ಇಲ್ಲದಿದ್ರೂ ಸಮೇತ ಹಿರಿಯರಾದಂಥವ್ರು ನಾನು ಒಂದು ವಿನಂತಿ ಮಾಡುವಂಥದ್ದು, ನಾವೆಲ್ಲರೂ ಇವತ್ತು ಗಮನಿಸಬೇಕಾದಂಥದ್ದು ಈ ವಿದ್ಯಾರ್ಥಿಗಳನ್ನ ಹೇಗೆ ನಾವು ಸದೃಢಗೊಳಿಸಬಹುದು ಅನ್ನುವಂಥದ್ದು. ಆ ಸಾಮರ್ಥ್ಯ ಇರುವಂಥದ್ದು, ಆ ಸಾಧ್ಯತೆ ಇರುವಂಥದ್ದು ಕ್ರೀಡೆಯಿಂದ ಮಾತ್ರ. ಕ್ರೀಡೆ ವ್ಯಕ್ತಿತ್ವವನ್ನು ಹೇಗೆ ರೂಪಿಸಿದೆ ಅನ್ನುವಂಥದ್ದಕ್ಕೆ ಒಂದು ಚಿಕ್ಕ ಉದಾಹರಣೆಯನ್ನು ಕೊಟ್ಟು ನಾನು ಮಾತನ್ನು ಮುಗಿಸ್ತೇನೆ. ಹಿರಿಯರು ಕೇಳಬಹುದಾದಂಥದ್ದು. ನಾನು ಒಂದು ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿದ್ದವನು. ಒಂದು 2 ದಿನಗಳ ಹಿಂದೆ ನನ್ನ ಒಬ್ಬ ವಿದ್ಯಾರ್ಥಿ ನನಗೆ ಸಿಕ್ಕಿದ, ಹೆಚ್ಚು ಕಡಿಮೆ ಒಂದು 10 ವರ್ಷದ ನಂತರ. ಕ್ರೀಡೆಯಲ್ಲಿ ಮಾತ್ರ ಇದ್ದಂಥವನು, ಶೈಕ್ಷಣಿಕವಾಗಿ ಯಾವುದೇ ಸಾಧನೆ ಮಾಡದಿದ್ದಂಥ ವಿದ್ಯಾರ್ಥಿ. ಇವತ್ತು ನನ್ನ ಇಡೀ ವಿದ್ಯಾರ್ಥಿ ಸಮೂಹದಲ್ಲಿ ಅತ್ಯಂತ ಸಂತೋಷದಿಂದ ಸಂತೃಪ್ತ ಜೀವನ ನಡೆಸುವವನು ಯಾರು ಕೇಳಿದ್ರೆ ಆ ವಿದ್ಯಾರ್ಥಿ. ಅವನು 6ರಲ್ಲಿ 5ರಲ್ಲೂ ಫೇಲ್ ಆಗಿದ್ದವನು. ಆದರೆ ಇವತ್ತು ಅವನು ಹೇಳ್ತಾನೆ, ಸರ್ ತುಂಬ ಖುಷಿಯಲ್ಲಿದ್ದೇನೆ. ಅವನ ವೃತ್ತಿಯ ದಿನಚರಿಯನ್ನು ಹೇಗೆ ಹೇಳ್ತಾ ಹೇಳಿದ್ರೆ, 5 ಗಂಟೆಗೆ ಹೇಳ್ತೇನೆ ಸರ್, 8 ಗಂಟೆವರೆಗೆ ಮಾರ್ಕೆಟಲ್ಲಿ ಕೆಲಸ ಮಾಡ್ತೇನೆ ನಾನು, 8:30ಯಿಂದ ನನ್ನದೇ ಅಂಗಡಿಯಲ್ಲಿ ಕೆಲಸ ಮಾಡ್ತೇನೆ, ಸಂಜೆ 5 ಗಂಟೆಯಿಂದ ಝೊಮ್ಯಾಟೋದಲ್ಲಿ ಹೋಗ್ತೇನೆ. ಅವನು ದಿನಕ್ಕೆ ಎಷ್ಟು ದುಡಿತಾನೆ ಅಂತ ಕೇಳಿದರೆ ಅದನ್ನು ಹೇಳಬೇಕಾದ ಅಗತ್ಯ ಇಲ್ಲ, ಆ ಒಂದು ಶಬ್ದ ಸಾಕು, ಸಂತೃಪ್ತ ಜೀವನ ನಡೆಸ್ತಾ ಇದ್ದಾನೆ ಹೇಳಿ. ಅದೇ SLCಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಂಥ ಒಬ್ಬ ವಿದ್ಯಾರ್ಥಿ ಒಮ್ಮೆ ಸಿಕ್ಕಿದಾಗ ನನ್ನನ್ನು ಕೇಳ್ತಾನೆ, ನೀವು ಪ್ರಶಾಂತ್ ಸರ್ ಅಲ್ಲ ಕೇಳ್ತಾನೆ. ಮಾನವೀಯ ಮೌಲ್ಯಗಳನ್ನು, ಸಂಬಂಧಗಳನ್ನು ಗಟ್ಟಿಗೊಳಿಸುವಂಥದ್ದು ಶೈಕ್ಷಣಿಕ ಸಾಧನೆ ಅಲ್ಲ, ಅದರ ಜೊತೆಗೆ ಇಂತಹ ವಿದ್ಯಾರ್ಥಿಗಳು ಅನ್ನುವಂಥದ್ದನ್ನು ನನ್ನನ್ನು ಪ್ರೇರೇಪಿಸಿದಂತಹ ಘಟನೆಯನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಆದ್ದರಿಂದಾಗಿ ವಿದ್ಯಾರ್ಥಿಗಳೇ, ನಿಮ್ಮ ವ್ಯಕ್ತಿತ್ವವು ಹಾಗೆ,
ಇವತ್ತು ಕ್ರೀಡೆಯಲ್ಲಿ ಪ್ರತಿಭೆಯನ್ನು ಪ್ರದರ್ಶಿಸಲಿಕ್ಕೆ ಇರುವಂತ ಅವಕಾಶ ಇಲ್ಲ, ನಮ್ಮ ಜೀವನ ಶೈಲಿಯನ್ನ ಅಂತರಾವಲೋಕನ ಮಾಡ್ಲಿಕ್ಕೆ ಇರುವಂತ ಒಂದು ಅವಕಾಶ ಅಂತ ಹೇಳ್ತಾ, ಇಷ್ಟೊತ್ತು ನೀವು ಬಿಸಿಲಿನಲ್ಲಿ ಹೀಗೆ ತಾಳ್ಮೆಯಿಂದ ಕೂತಿದ್ದಂತಾದ ಮೇಲೆ ನಿಮ್ಮಲ್ಲಿ ಆ ಸಾಮರ್ಥ್ಯ ಖಂಡಿತ ಇದೆ ಅಂತ ಅರ್ಥ. ಅದನ್ನು ಹಾಗೆ ಮುಂದುವರಿಸಿಕೊಂಡು ಹೋಗಿ. ಮತ್ತೊಂದು ನಮ್ಗೆಲ್ಲರಿಗೂ ಆದರ್ಶವಾಗಿರುವಂಥದ್ದು KMK ಮಂಜನಾಡಿ ಅವರು. ನಾನು ಬಂದ ಕ್ಷಣದಿಂದ ನೋಡ್ತಾ ಇದ್ದೆ, 1 ನಿಮಿಷ ಕೂತ್ಕೊಳ್ಳಿಲ್ಲ ಅವರು. ಒಂದು 10 ರೌಂಡ್ ಆಗಿರ್ಬೋದು ಇವತ್ತು 10 ರೌಂಡ್ ಆಗಿರ್ಬೋದು. ಆ ಕ್ರಿಯಾಶೀಲತೆ ಬರಬೇಕಿದ್ರೆ ಅದಕ್ಕೆ ಯಾವುದು ಕಾರಣ ಹೇಳಿದ್ರೆ ಇಂಥ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಿಕೆ. ಅವರು ಅದನ್ನು ಮುಂದುವರಿಸಿಕೊಂಡು ಹೋಗಿ ಹೇಳಿ ಅವರನ್ನು ಮುಟ್ಟಿ ಅವರಿಗೆ ಹಾರೈಸಿಕೊಂಡು ಎಲ್ಲ ಶಿಕ್ಷಕ ವೃಂದಕ್ಕೆ, ಮುಖ್ಯ ಶಿಕ್ಷಕರಿಗೆ ಏನೇ ಒತ್ತಡ ಇದ್ರೂ ಸಮೇತ ವಿದ್ಯಾರ್ಥಿಗಳಿಗೆ ಇಂಥ ಅವಕಾಶವನ್ನು ಕಲ್ಪಿಸಿಕೊಡುವಲ್ಲಿ ಆಡಳಿತ ಮಂಡಳಿ, ಶಿಕ್ಷಕ ವರ್ಗ, ಮುಖ್ಯ ಶಿಕ್ಷಕರು ಸೇರಿಕೊಂಡು ಕಾರ್ಯನಿರ್ವಹಿಸುತ್ತಿರುವಂಥದ್ದು ಶ್ಲಾಘನೀಯವಾದಂಥ ಅಂಶ. ಇಲಾಖೆಯ ಪರವಾಗಿ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಶುಭವಾಗಲಿ ಮಕ್ಕಳೇ. ಧನ್ಯವಾದಗಳು. ತಿಳಿಸಿ ಸ್ವಾಗತ ಮಾಡುವಂಥ ಸಮಯದಲ್ಲಿ ನನ್ನ ಆತ್ಮೀಯ ಮಿತ್ರ ಲಯನ್ ವಿದ್ಯಾಧರ್ ಶೆಟ್ಟಿ ಅವರು ನನ್ನೊಟ್ಟಿಗಿದ್ದಾರೆ. ಅವರು ಹೊಸ ಕುರಲಿನ ದನಿ, ಅವರು ರಿಪೋರ್ಟರ್ ಅಲ್ಲ, ಹೊಸ ಕುರಲಿನ ನಿರ್ದೇಶಕರು, ದನಿ. ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಹೆಚ್ಚಿನ ನನ್ನ ಕಾರ್ಯಕ್ರಮಕ್ಕೆ ಬರುವವರು ಅವರು ನಾನು ಆತ್ಮೀಯತೆಯಿಂದ ಹೃದಯ ಸ್ಪರ್ಶಿಯಾಗಿ ಅವರಿಗೆ ಸ್ವಾಗತಿಸ್ತೇನೆ ಸರ್. ಹೂ ಕೊಡಿ, ಹೃದಯ ಸ್ಪರ್ಶಿಯಾಗಿ ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ನನ್ನ ಆತ್ಮೀಯ ಮಿತ್ರ ವಿಜಯವಾಣಿಯ ಅನ್ಸಾರಿ ನೋಳಿ ಅವರು ಸಹ ಈ ಕಾರ್ಯಕ್ರಮದಲ್ಲಿ ನಾಳೆ ಪೇಪರ್ನಲ್ಲಿ ನಮಗೆ ದೊಡ್ಡದಾಗಿ ಬರಬೇಕು ಅಂತೇಳಿ ನನ್ನ ಮಿತ್ರ, ನಮ್ಮ ವಿದ್ಯಾರ್ಥಿ ಅನ್ಸಾರ್ ಇರಬೇಕು. ಅನ್ಸಾರ್ ಇದ್ದರೆ ಮಾತ್ರ, ಅನ್ಸಾರ್ ಇದ್ದರೆ ಮಾತ್ರ ಇದು ಪ್ರಚಾರ ಆಗುವಂಥದ್ದು. ಅವರನ್ನು ಸಹ ನಾನು ಆತ್ಮೀಯತೆಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಮುಂದೆ ನಮಗೆ ಪ್ರತಿಜ್ಞಾ ವಿಧಿ. ಎಲ್ಲ ವಿದ್ಯಾರ್ಥಿಗಳು, ಫ್ಲಾಗ್ ಹಿಡ್ಕೊಂಡಂತ ವಿದ್ಯಾರ್ಥಿಗಳು ಸ್ವಲ್ಪ ಮುಂದೆ ಬನ್ನಿ, ಫ್ಲಾಗ್ ಹತ್ತಿರ. ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಮಂದಿ ನನಗೆ ಸಹಕಾರವನ್ನು ನೀಡಿದ್ದಾರೆ. ಆ ಸಹಕಾರ ನೀಡಿದವರನ್ನು ಒಂದು ಉಪಕಾರ ಸ್ಮರಣೆಯನ್ನ ಮಾಡುವುದು ನಮ್ಮ ಸಂಸ್ಕೃತಿ. ಅದು ನಮ್ಮ ಶಾಲಾಭಿವೃದ್ಧಿ ಸಮಿತಿಯಲ್ಲಿ ಯಾವತ್ತೂ ಹೇಳುದು, ಯಾರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರನ್ನು ಗುರುತಿಸುವಂಥದ್ದು, ಗೌರವಿಸುವುದು ನಮ್ಮ ಕರ್ತವ್ಯ. ಅದರಲ್ಲಿ ಶ್ರೀಮತಿ ನೀನಾ ಕುಮಾರಿ ಅವರು ನಮಗೆ ಬ್ಯಾಂಡ್ ಸೆಟ್ ಅನ್ನ ಪಾಪ ಎಷ್ಟೋ ದಿವಸಗಳಿಂದ ಸರ್, ಒಂದು ಬ್ಯಾಂಡ್ ಸೆಟ್ ಅನ್ನ ಎಷ್ಟೋ ದಿವಸಗಳಿಂದ ನಮ್ಮಲ್ಲಿ ರೆಡಿ ಸಿದ್ಧಗೊಳಿಸಿ ವಿದ್ಯಾರ್ಥಿಗಳಿಗಾಗಿ ತಂದಿದ್ದಾರೆ. ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನ ನಾವು ಕೊಡ್ತಾ ಇದ್ದೇವೆ. ಶ್ರೀಮತಿ ನೀನಾ ಕುಮಾರಿ ಅವರು ಬಂದು ಅದನ್ನು ನಮ್ಮ ಅತಿಥಿಗಳಿಂದ ಪಡ್ಕೊಳ್ಬೇಕು ಅಂತೇಳಿ ಕೇಳಿಕೊಳ್ತೇನೆ. ಶಿಕ್ಷಣ ನಿರ್ದೇಶಕ, ದೈಹಿಕ ಶಿಕ್ಷಣ ನಿರ್ದೇಶಕರಾದಂತ ಅಶ್ರಫ್ ರವರು ದಯವಿಟ್ಟು ಬಂದು ಅದನ್ನು ತೆಗೆದುಕೊಳ್ಬೇಕು ಅಂತೇಳಿ ಕೇಳಿಕೊಳ್ತೇನೆ. ಇಲ್ಲಿಯ ಪಿಡಿಯಾದ ಜನಾಬ್ ರಶೀದ್ ಸರ್ ಅವರು ಅದನ್ನು ತಗೊಳ್ಬೇಕು ಅಂತ ಕೇಳ್ತೇವೆ. ರಶೀದ್, ಟಿಪ್ಪು ಸುಲ್ತಾನ್ ಶಾಲೆಯ ಪಿಡಿ. ಧನ್ಯವಾದಗಳು ಸರ್ ನಿಮಗೆ. ಆಡಳಿತದಲ್ಲಿ ನಡೆಯುವ ಸೈಯದ್ ಮದನಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸೈಯದ್ ಮದನಿ ಪ್ರೌಢಶಾಲೆಯ 2023-24ನೇ ಸಾಲಿನ ಬಾಲಕ ಬಾಲಕಿಯರ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರೀಡಾ ನಿಯಮಗಳಿಗೆ ಅನುಗುಣವಾಗಿ ಕ್ರೀಡೆಯ ಉನ್ನತಿಗಾಗಿ ಹಾಗೂ ನಿರ್ಣಯಕ್ಕೆ ನಿಜವಾದ ಕ್ರೀಡಾ ಮನೋಭಾವದಿಂದ ಕ್ರೀಡೆಯಲ್ಲಿ ನಮ್ಮ ಶಾಲೆಯ ಹಾಗೂ ಟ್ರಸ್ಟ್ನ ಗೌರವವನ್ನು ಎತ್ತಿ ಹಿಡಿಯುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ. ಧನ್ಯವಾದಗಳು.
Position. About done. ದೈಹಿಕ ಶಿಕ್ಷಣವನ್ನು ಯಾವ ಅವರು ಪ್ರಸ್ತುತಪಡಿಸ್ತಾರೆ ಅನ್ನೋದು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ತೋರ್ಪಡಿಸಲಿಕ್ಕೋಸ್ಕರ ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದ್ದಾರೆ. ಅದರಲ್ಲಿ ಪ್ರೈಸ್ ತಗೊಳ್ಳೋದು ಮುಖ್ಯವಲ್ಲ, ಆದರೆ ಭಾಗವಹಿಸಿಕೊಂಡು ಕ್ರೀಡಾ ಕ್ಷಮತೆಯನ್ನು ತೋರಿಸುವಂಥ ಒಂದು ಕಾರ್ಯಕ್ರಮ ಇದಾಗಲಿ. ಸಂಯಮ ತಾಳ್ಮೆಯಿಂದ ಈ ಒಂದು ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಿ ಯಶಸ್ವಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಧನ್ಯವಾದ ಶ್ರೀಮತಿ ಸಪ್ನಾ ಇವರಿಂದ. 2023-24ನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟದಲ್ಲಿ ಆಗಮಿಸಿರುವ ಎಲ್ಲ ಗಣ್ಯರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿರುವ ಸ್ಥಳೀಯರು ಆದಂತಹ ಜಮಾತಿನ ಕಾರ್ಯದರ್ಶಿ ಆದಂಥ ಜನಾಬ್ ಫಾರೂಕ್ UH ಇವರಿಗೆ ನಿಮ್ಮೆಲ್ಲರ ಪರವಾಗಿ, ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಪ್ರಶಾಂತ್, ಕ್ಷೇತ್ರ ಸಮನ್ವಯಾಧಿಕಾರಿ, UH ಅಸೈನಾಥ್ ಮತ್ತು UH ಅಶ್ರಫ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ, ಶಾಲೆಯ ಪರವಾಗಿ, ಮುಖ್ಯೋಪಾಧ್ಯಾಯರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ NM ಮೊಹಮ್ಮದ್, ಈ ಶಾಲೆಯ ಅಳೆಕಲ ಮದನೆಯ ಸಂಚಾಲಕರು ಆದಂಥ ಇವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರು ಇವರು ಆಗಮಿಸಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಬ್ಯಾಂಡ್ ಸೆಟ್ ಅನ್ನು ಒದಗಿಸಿಕೊಟ್ಟ ಶಾಲೆಯವರಿಗೂ ಹಾಗೂ ನನ್ನ ಸಹೋದ್ಯೋಗಿ ಬಂಧುಗಳಿಗೂ ಮಾಧ್ಯಮದವರಿಗೂ ನಾನು ನಮ್ಮ ಶಾಲೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮವನ್ನು ಮೌನದಿಂದ ಆಲಿಸಿದಂಥ ವಿದ್ಯಾರ್ಥಿ ವೃಂದಕ್ಕೂ ನಿಮ್ಮೆಲ್ಲರ ಪರವಾಗಿ, ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಾ ಧನ್ಯವಾದ ಕಾರ್ಯಕ್ರಮವನ್ನು ಸಮರ್ಪಿಸುತ್ತಿದ್ದೇನೆ. ಬಿಟ್ಟಿದ್ದೇನೆ ನಮ್ಮ ಹಳೇಕರ ಸ್ಪೋರ್ಟಿಂಗ್ನವರು ಏನು ಅಂತ ಹೇಳಿದ್ರೆ, ನಮ್ಮ ಯಾವುದೇ ವ್ಯವಸ್ಥೆಗಳು ನಿಮಗೆ ಬೇಕು, ನೀವು ತೆಗೆದುಕೊಳ್ಳಬೇಕು ಅಂತ. ಕರೆಂಟ್ ಬೇಕಾ, ಕರೆಂಟು, ಅಲ್ಲಿ ಯಾರಾದರೂ ಗೆಸ್ಟ್ ಬಂದವರಿದ್ದರಿಗೆ ಅವರಿಗೆ ವ್ಯವಸ್ಥೆ, ಇದೆಲ್ಲವನ್ನು ಫ್ರೀಯಾಗಿ ನಮಗೆ ಅವರು ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹೃದಯ ತುಂಬಿದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಸೈಯದ್ ಮದನಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸೈಯದ್ ಮದನಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳ
ರಂಜನೀಯವಾದ 100 ಮೀಟರ್ ಓಟವನ್ನ ನಮ್ಮ ವಿದ್ಯಾರ್ಥಿಗಳು ಓಡ್ತಾ ಇದ್ದಾರೆ. ಪ್ರೌಢಶಾಲೆ ವಿದ್ಯಾರ್ಥಿಗಳು ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ. ಎಲ್ಲ ವಿದ್ಯಾರ್ಥಿಗಳು ಚಪ್ಪಾಳೆ ತಟ್ಟೋದು, ಬಾಯಿಯಲ್ಲ, ಕೈಯಲ್ಲಿ ಮಾತ್ರ. ಬಾಯಿಯಲ್ಲಿ ಯಾರು ಚಪ್ಪಾಳೆ ತಟ್ಟಲಿಲ್ಲ, ಎಲ್ಲರೂ ಕೈಯಲ್ಲಿ ಚಪ್ಪಾಳೆ ತಟ್ಟರು. ವೆರಿ ಗುಡ್. ತಮ್ಮ ಪ್ರಥಮ ಸುತ್ತಿನಲ್ಲಿ ವಿಜೇತರಾದವರು ಫಸ್ಟ್, ಸೆಕೆಂಡ್, ಥರ್ಡ್ 3 ಅಲ್ಲಿ ಗುರುತಿಸಿಕೊಳ್ಳುವಂತ ವ್ಯವಸ್ಥೆ. ಸರ್ ಹೀಟ್ಸ್ ಉಂಟಾ? ಹಿಂದೆ ಬನ್ನಿ. ಕ್ಲಾಸು, 3ನೇ ಕ್ಲಾಸು, 4ನೇ ಕ್ಲಾಸು ಎಲ್ಲರಿಗೂ ರೇಸ್ ಇದೆ 100 ಮೀಟರು. ಅವರಿಗೆ ಮತ್ತೆ ನಾವು ಓಡಿಸ್ತೇವೆ. ಸರಿ ಸರ್, ಹೊಸಕೊರಲ್ನವರು 2ನೇ ಇನ್ಸ್ ಓಡ್ತಾ ಇದ್ದಾರೆ ಮಕ್ಕಳು. ಅಲ್ಲಿ ಫೈನಲ್ ಅವರು ಬಿಡಿ, ಎಲ್ಲರೂ ಸೇರ್ಬಿಡಿ, ಬೇಗ ಬರೆದು ಬಿಟ್ಬಿಡಿ. ರೆಡ್, ಬ್ಲೂ, ಗ್ರೀನ್, ಯೆಲ್ಲೋ 4 ತಂಡಗಳು ನಮ್ಮಲ್ಲಿ ರಂಜನೀಯವಾಗಿ ಓಡುತ್ತಿರುವಂತಹ ಸನ್ನಿವೇಶ. ಎಲ್ಲ ವಿದ್ಯಾರ್ಥಿಗಳು ಚಪ್ಪಾಳೆಯೊಂದಿಗೆ ಅವರನ್ನು ಸಹಕರಿಸಿರಿ. ವೆರಿ ಗುಡ್, ವೆರಿ ಗುಡ್. ರಂಜನೀಯವಾದಂತಹ ಓಟದಲ್ಲಿ ನಮ್ಮ ವಿದ್ಯಾರ್ಥಿಗಳು ಇದ್ದಾರೆ. ಅಲ್ಲಿ ಟೀಚರ್ಸ್ ಅವರೆಲ್ಲ ಒಂದೊಂದು ಕ್ಯಾಪ್ ಹಾಕೊಳ್ಳಿ. ನಿಮ್ಮದು ಉಂಟಲ್ಲ, ನಿಮ್ಮ ಗ್ರೂಪ್ ಇದು ಉಂಟಲ್ಲ, ಅದು ಹಾಕೊಳ್ಳಿ. ನಿಮ್ಮ ತಂಡದನ್ನು ಹಾಕಿಕೊಳ್ಳಿ. ಟ್ರ್ಯಾಕ್ ಬಿಟ್ಟು ಹಿಂದೆ ಬನ್ನಿ. ಅಲ್ಲಿ ಇರುವಂತ ಮಕ್ಕಳು ಟ್ರ್ಯಾಕ್ ಬಿಟ್ಟು ಹಿಂದೆ ಬನ್ನಿ. ಟ್ರ್ಯಾಕ್ ಬಿಟ್ಟು ಎಲ್ಲರಿಗೆ ಕಾಣ್ತೆ, ದೂರ ನಿಂತರೆ ಎಲ್ಲರಿಗೂ ಚೆಂದಾಗಿ ಕಾಣ್ತೆ, ಎಲ್ಲ ಮಕ್ಕಳಿಗೆ ಕಾಣ್ತೆ. ಅವರು ನಮ್ಮ ವಿಜೇತರವರೆಲ್ಲಿದ್ದಾರೆ? ಬನ್ನಿ, ಇಲ್ಲಿ ಬನ್ನಿ, ಬೇಗ ಬನ್ನಿ, ಅವರು ಬಿಡುವ ಮಗಳು ಬನ್ನಿ. ಅವರನ್ನು ಏನು ಅಲ್ಲ, ನೀವು ಹೋಗುವಾಗ ಈಗ ಬೇಡ, ಈಗ ನೆಕ್ಸ್ಟ್ ಪ್ರೈಮರಿಗೆ ಹೋಗುದು. ಹಾಗ ಅಲ್ಲಿ ಬಹುಶಃ 4 ತಂಡದವರಿದ್ದಾರೆ. ಫಿನಿಶಿನಲ್ಲಿ 4 ತಂಡದವರಿದ್ದಾರೆ. ಇದೀಗ ರಂಜನೀಯವಾಗಿ ನಮ್ಮ ವಿದ್ಯಾರ್ಥಿನಿಯರು, ಹುಡುಗಿಯರು ಚಪ್ಪಾಳೆ. ಅಲ್ಲಿ ನೋಡುವ ಪ್ರೇಕ್ಷಕರು ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ ಮಕ್ಕಳನ್ನ. ನೋಡುವವರು ಚಪ್ಪಾಳೆ ತಟ್ಟಿ. ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಅದೇ ರೀತಿಯಲ್ಲಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಕೋಶಾಧಿಕಾರಿಗಳಾದಂಥ ಅಬೂಬಕರ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ನಾನು ಹೃದಯ ಸ್ಪರ್ಶಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಅಸ್ಗರ್ ರವರಿದ್ದಾರೆ, ಇಮ್ತಿಯಾಜ್ ರವರಿದ್ದಾರೆ, ಅವರನ್ನು ಸ್ವಾಗತಿಸ್ತೇನೆ. ಶೈಕ್ಷಣಿಕವಾಗಿ ಏನೆಲ್ಲ ಕಾರ್ಯಕ್ರಮಗಳು ಕಾಲಕಾಲಕ್ಕೆ ನಡೀಬೇಕೋ ಆ ಎಲ್ಲ ಕಾರ್ಯಕ್ರಮದಲ್ಲಿಯೂ ಅವರು ನಮ್ಮ ಬೆನ್ನು ತಟ್ಟುತ್ತಾ ಇರುವವರು ಹಾಜಿ ಬಿಜಿ ಹನೀಫ್ ಅವರು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಉಪಾಧ್ಯಕ್ಷರಾಗಿದ್ದಂಥ ಸಮಯದಲ್ಲಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಅಧೀನ ಸಂಸ್ಥೆಗಳ ಎಲ್ಲ ವಿದ್ಯಾಸಂಸ್ಥೆಗಳಿಗೆ ಒಂದು ಮೆರುಗನ್ನು ಕೊಟ್ಟವರು, ಒಂದು ರೀತಿಯಾದಂತಹ ವ್ಯವಸ್ಥಿತವಾದಂತಹ ಆಡಳಿತಕ್ಕೆ ನಾಂದಿಯನ್ನು ಹಾಕಿದವರು ಹನೀಫ್ ಹಾಜಿ ಅವರು. ಅದು ಯಾರು ಎಲ್ಲಿ ಇದ್ರೂ ಆ ಒಂದು ಸುಂದರವಾದಂತಹ ವ್ಯವಸ್ಥೆಯನ್ನು ಅವರು ರೂಪಿಸಿಕೊಟ್ಟಿದ್ದಾರೆ. ಅದನ್ನು ಇವತ್ತು ಮುಂದುವರಿಸಿಕೊಂಡು ಹೋಗುವಂತ ವ್ಯವಸ್ಥೆಯಲ್ಲಿ ನಮ್ಮ ಎಲ್ಲ ಚಟುವಟಿಕೆಗಳಿಗೂ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ನಾವು ನೋಡ್ಬೋದು ಕಾಲ ಕಾಲಕ್ಕೆ ನಮಗೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಎಲ್ಲದಕ್ಕೂ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡ್ತಾ ಇರುವವರು ಹಾಜಿ ಬಿಜಿ ಹನೀಫ್ ರವರು. ಯಾಕಂತ ಹೇಳಿದ್ರೆ ನಮಗೆ ಬರಲಿಲ್ಲ ಅಂತ ಹೇಳಿ ನಮಗೆ ಬೇಸರ ಆಗ್ತದೆ. ಆದರೆ 16 ಶಾಲೆಗಳಿಗೂ ಅವರು ಹೋಗ್ಬೇಕು. ಅಧ್ಯಕ್ಷರು ಒಂದು ಶಾಲೆಗಳಿಗೆ ಮಾತ್ರ ಅಲ್ಲ. ಆದ ಕಾರಣ ನಾವು ನಮ್ಮಲ್ಲಿಗೆ ಬರಲಿಲ್ಲ ಎಂಬಂತ ಒಂದು ಬೇಸರ ಇದೆ. ಅದು ಅವರ ಮೇಲಿನ ಅಭಿಮಾನ, ಅವರ ಮೇಲಿರುವಂತಹ ಪ್ರೀತಿ, ಅವರು ನಮಗೆ ಬೇಕು ಎಂಬಂತ ಒಂದು ಹಂಬಲ, ಇದರಿಂದಾಗಿ ಆಗ್ತದೆ. ಅವರನ್ನು ನಾನು ಎಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಜಿ ಬಿಜಿ ಹನೀಫ್ ರವರಿಗೆ ನಮ್ಮ ದೇವಕನ್ನಿಕೆಯು ಹೂವನ್ನು ನೀಡಿ ಗೌರವಿಸ್ತಾಳೆ. ಅದೇ ರೀತಿಯಲ್ಲಿ ಹಾಜಿ ಅಬೂಬಕರ್ ಅವರಿಗೆ ನಮ್ಮ ಕೋಶಾಧಿಕಾರಿಗಳ ಟ್ರಸ್ಟಿನ ಅವರು ನಮಗೆ ದೊಡ್ಡ ಒಂದು ಅಸೆಟ್ಸ್. ಯಾಕಂದ್ರೆ ನಮಗಿನ್ನು ಕಾಲ ಕಾಲಕ್ಕೆ ಸಂಬಳ ಆಗಬೇಕು ಅಂತ ಹೇಳಿದ್ರೆ ಅಬೂಬಕರ್ ಹಾಜಿಯವರು ಆರೋಗ್ಯಯುತವಾಗಿರ್ಬೇಕು. ಅವರಲ್ಲಿ ಇರುವುದು ಖಜಾನೆ. ಅವರು ನಮ್ಮ ಕೋಶಾಧಿಕಾರಿ, ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಅವರಿಗೂ ಒಂದು ಹೂವನ್ನು ನೀಡಿ ಗೌರವಿಸಬೇಕೆಂದಲ್ಲಿ ಕೇಳಿಕೊಳ್ಳುತ್ತಾ ನಮ್ಮ ಅಧ್ಯಕ್ಷರು ಎಲ್ಲ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತಾಡ್ತಾರೆ. ತಮ್ಮ ಒಂದೊಂದು ನಿಮಿಷವು ತಮಗೆ ಮುಖ್ಯವಾದದ್ದು. ಕ್ರೀಡೆಯಲ್ಲಿ ಆಡಬೇಕು ಎಂಬ ಹಂಬಲ ತಮ್ಮಲ್ಲಿರುವಾಗ ನಾನು ಹೆಚ್ಚು ಮಾತಾಡದೆ ಒಂದೆರಡು ಮಾತಾಡಿ ನನ್ನ ಮಾತನ್ನು ಮುಗಿಸುತ್ತೇನೆ. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅಧೀನದ 17 ಶಾಲಾ ಕಾಲೇಜಿನಲ್ಲಿ ಒಂದಾಗಿದೆ ಸೈಯದ್ ಮದನಿ ಆಂಗ್ಲ ಮಾಧ್ಯಮ, ಸೈಯದ್ ಮದನಿ ಉರ್ದು ಮಾಧ್ಯಮ ಶಾಲೆ ಹಳೆಕೋಟೆ. ಮತ್ತೊಂದು ಕೋಟೆಪುರದಲ್ಲಿರುವ ಸೈಯದ್ ಮದನಿ
ಉರ್ದು ಮಾಧ್ಯಮ ಶಾಲೆ, ಟಿಪ್ಪು ಸುಲ್ತಾನ್ ಉರ್ದು ಮಾಧ್ಯಮ ಶಾಲೆ. ಎರಡು ಶಾಲೆಯು ನಮ್ಮ ಟ್ರಸ್ಟಿನ ಎರಡು ಕಣ್ಣು ಇದ್ದಂತಾಗಿ. ಏಕೆಂದರೆ ತಮಗೆಲ್ಲರಿಗೂ ಗೊತ್ತಿರುವಂತೆ ಇಂದು ನಮ್ಮ ಜಿಲ್ಲೆಯಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯು, ಇಂಗ್ಲೀಷ್ ಮೀಡಿಯಂ ಶಾಲೆಯು ತುಂಬ ಇದೆ. ಒಂದಕ್ಕೆ ಒಂದು ಪೈಪೋಟಿ ಕೊಡುತ್ತಾ ಶಿಕ್ಷಣದಲ್ಲಿ ಕೂಡ ಅದೇ ರೀತಿ ಫೀಸಿನಲ್ಲಿ ಕೂಡ ಒಂದಕ್ಕೊಂದು ಪೈಪೋಟಿ ಮಾಡುತ್ತಾ ವಿದ್ಯಾರ್ಥಿಯನ್ನು ಕೊಡ್ತಾ ಇದ್ದಾರೆ. ಆದರೆ ಈಗಿನ ಕಾಲದಲ್ಲಿ ಒಂದು ಕನ್ನಡ ಮಾಧ್ಯಮ ಶಾಲೆ ಅಥವಾ ಉರ್ದು ಮಾಧ್ಯಮ ಶಾಲೆ ತೀರಾ ಕಡಿಮೆ ಇರುವುದು. ಇದ್ದರೂ ಕೂಡ ಅಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಕಡಿಮೆ ಇದ್ದರೂ ಕೂಡ ಅಲ್ಲಿ ಆ ಮಕ್ಕಳ ರಿಸಲ್ಟ್ ಕೂಡ ತುಂಬ ಕಡಿಮೆ ಇದೆ. ಆದರೆ ಸೈಯದ್ ಮದನಿ ಚಾರಿಟಬಲ್ ಅಧೀನದಲ್ಲಿರುವ ಈ ಎರಡು ಶಾಲೆಯಲ್ಲಿ ಕೂಡ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಹೇಳಬಹುದು ಅತ್ಯಧಿಕ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಥಿ ಕಲಿತಾ ಇದ್ದಾರೆ. ಅದೇ ರೀತಿ ಫಲಿತಾಂಶವು ಎಲ್ಲ ಶಾಲೆಗಳಿಗಿಂತ ತುಂಬ ಉತ್ತಮದಲ್ಲಿದೆ. ಅದಕ್ಕೆ ಶ್ರಮಿಸಿರುವುದು ನಮ್ಮ ಶಾಲೆಯಲ್ಲಿರುವ ಎಲ್ಲ ಮುಖ್ಯೋಪಾಧ್ಯಾಯರು ಮತ್ತು ಅಧ್ಯಾಪಕರು, ಅವರ ಶ್ರಮ ಆಗಿದೆ. ಏಕೆಂದರೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಉರ್ದು ಮಾಡಿಸಲು ಬರುವ ಮಕ್ಕಳು ಒಂದನೇದಾಗಿ ಎಲ್ಲದಕ್ಕೂ ಕೂಡ ಎಲ್ಲ ವಿಷಯದಲ್ಲಿ ಕೂಡ ಹಿಂದುಳಿದವರು. ಆದರೆ ಆ ಮಕ್ಕಳನ್ನು ಆ ಮಕ್ಕಳಿಂದ ಉತ್ತಮ ರಿಸಲ್ಟ್ ಪಡೆಯುವುದು ಅದು ಸಣ್ಣ ವಿಷಯ ಏನಲ್ಲ. ಅಲ್ಹಮ್ದುಲಿಲ್ಲಾ, ಅವರಿಗೆ ನಾನು ಅವರೆಲ್ಲರನ್ನು ಕೂಡ ಅಭಿನಂದಿಸುತ್ತಾ ಸರ್ವಶಕ್ತನಾದ ಅಲ್ಲಾಹನು ನಮ್ಮ ಈ ಶಾಲೆಯ ಮಕ್ಕಳ ಭವಿಷ್ಯವನ್ನು ಉಜ್ವಲಿಸಿಗೊಳಿಸಲಿ ಎಂದು ಹೇಳುತ್ತಾ ನನ್ನ ಎರಡು ಮಾತನ್ನು ಮುಕ್ತಾಯಿಸಿಕೊಳ್ಳುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಬಹಳಷ್ಟು ಉತ್ತಮ ರೀತಿಯಾಗಿ ನಮ್ಮ ಶಾಲೆಗಳ ಮೇಲೆ ಅಭಿಮಾನವನ್ನು ಇಟ್ಕೊಂಡು ಮಾತನಾಡಿದ್ದಾರೆ. ಯಾಕಂದರೆ ಅವರಿಗೆ ಆ ರೈಟ್ಸ್ ಇದೆ. ನಮ್ಮ ಶಾಲೆಗಳಲ್ಲಿ ಎರಡೂ ಶಾಲೆಗಳಿಗೂ ಉಚಿತವಾದ ಬಸ್ಸು, ಉಚಿತವಾದಂಥ ವಿದ್ಯಾಭ್ಯಾಸ, ಉಚಿತವಾದಂಥ ಎಲ್ಲ ವ್ಯವಸ್ಥೆಗಳನ್ನು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಮಾಡ್ತಾ ಇದೆ. ಅವರು ಅವರ ದೊಡ್ಡ ಗುಣವನ್ನು ನಾನು ಹೇಳಲೇಬೇಕಾಗುತ್ತೆ. ಅವರ ಉಪಾಧ್ಯಕ್ಷರಾಗಿದ್ದಂಥ ಸಮಯದಲ್ಲಿ ಯಾರೋ ಒಬ್ಬರು ಅವರ ಆಂಗ್ಲ ಮಾಧ್ಯಮ ಶಾಲೆಗೆ ಅಡ್ಮಿಷನ್ಗೆ ಬರ್ತಾರೆ. ಬಂದಂಥ ಸಮಯದಲ್ಲಿ ನನಗೆ ಫೋನ್ ಮಾಡ್ತಾರೆ. ಯಾಕಂತೇಳಿದರೆ ನಮ್ಮಲ್ಲಿ ಫೀಸ್ ಇರುವ ಶಾಲೆಯೂ ಉಂಟು, ಫೀಸ್ ಇಲ್ಲದ ಶಾಲೆಯೂ ಉಂಟು. ಫೀಸ್ ಇರುವ ಶಾಲೆಯಲ್ಲಿ ಹೋಗಿ ನಾವು ಫೀಸ್ ಕೊಡುವುದಿಲ್ಲ ಅಂತ ಹೇಳೋದು ಬೇಡ, ನಿಮಗೆ ನಾವು ಇದಕ್ಕಿಂತಲೂ ಒಳ್ಳೆಯದಾದಂಥ ಶಾಲೆಯನ್ನು ಮಾಡ್ತಾ ಇದ್ದೇವೆ, ನಿಮಗೆ ನಾವು ಬಸ್ಸು ಕಳಿಸಿ ತರಿಸ್ತೇವೆ ಅಂತ. ಕನ್ನಡ ಮಾಧ್ಯಮ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನು ಸೇರಿಸಿ ಅಂತ. ಅದು ಹನೀಫಾದಿಯವರ ಕನ್ನಡಾಭಿಮಾನವನ್ನು ತೋರಿಸ್ತದೆ. ನಿಮ್ಮ ಶಾಲೆಗೆ ಆ ಮಕ್ಕಳನ್ನು ಅಡ್ಮಿಷನ್ ಮಾಡಿ ಅಂತ ಹೇಳ್ತಾರೆ. ನನಗೆ ಮೊದಲನಾಗಿ ಕೇಳೋದು ನಿಮ್ಮ ಬಸ್ಸು ಎಲ್ಲೆಲ್ಲ ಹೋಗ್ತದೆ ಅಂತ. ಯಾಕಂದರೆ ಅಲ್ಲಿಂದ ಬರುವ ಮಕ್ಕಳು ಬಡವರಾದಂಥ ಮಕ್ಕಳು ಟ್ರಸ್ಟ್ನಲ್ಲಿ ಬಂದು ಕೇಳಿದಂಥ ಸಂದರ್ಭದಲ್ಲಿ ನಮ್ಮಲ್ಲಿಗೆ ದಾಖಲಾತಿ ಮಾಡುವಂಥ ಅವರ ಕನ್ನಡ ಅಭಿಮಾನವನ್ನು ಇವತ್ತು ಇಡೀ ಕರ್ನಾಟಕವೇ ಮೆಚ್ಚುವಂಥ ಇರಬೇಕು ಅಂತ ಹೇಳುವುದರೊಂದಿಗೆ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅವರಿಗೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಅದೇ ರೀತಿಯಲ್ಲಿ ನಮ್ಮ ಮೇಲಿನ ಅಭಿಮಾನ ಮತ್ತು ನಮ್ಮ ಶಾಲೆಯ ಮಕ್ಕಳ ಮೇಲೆ ಇಟ್ಟಂಥ ಪ್ರೀತಿ ನಿಮ್ಮನ್ನು ಇಲ್ಲಿವರೆಗೆ ಬಹುಶಃ ಕರೆದುಕೊಂಡು ಬಂದಿದೆ. ಕರುಣಾಮಯನಾದ ಅಲ್ಲಾಹನು ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಯಶಸ್ವಿಯನ್ನು ಕೊಡಲಿ ಅಂತೇಳಿ ನಾನು ಪ್ರಾರ್ಥಿಸಿ ನಿಮಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಅಬೂಬಕರ್ ಅವರು ಸಹ ಇದ್ದಾರೆ. ಸರ್, ನಿಮಗೂ ತುಂಬ ಹೃದಯದ ಧನ್ಯವಾದಗಳು.